Dance Mommy Dance. ಒಂದು 1 ವೀಕ್. 1 ವೀಕ್ ಅಪ್ಪಣ್ಣ, ನೀವು ಮೊದಲೇ ಡಾನ್ಸರಾ? ಮೊದಲಲ್ಲ, ಶಾಲೆಯಲ್ಲೆಲ್ಲ ಮಾಡಿದ್ದೇನೆ. ಮತ್ತೆ ಮಕ್ಕಳೆಲ್ಲ ಮದುವೆ ಎಲ್ಲ ಆಯಿತು, ಮಕ್ಕಳೆಲ್ಲ ಆದಮೇಲೆ ಈಗ ಇತ್ತೀಚೆಗೆ ಈಗ ಮಕ್ಕಳು ದೊಡ್ಡದಾದ್ಮೇಲೆ ಈಗ ಮಾಡ್ತಾ ಇದ್ದೇನೆ. 2014 ಸ್ಟಾರ್ಟ್ ಮಾಡಿದ್ದೇನೆ. ಖಂಡಿತವಾದ್ಲ ಒಂಜಿ ಎಂಕ್ಲೆನ ಈ ಕಾರ್ಯಕ್ರಮ ಎಂಕಲು ಮಲ್ಪುನಾಗ ಏತು ಖುಷಿ ಪಡೆ ಒಂದುಲ್ಲ ಅಂದ್ ಇನಿ ಎಂಕ್ಲೆ ಗೊತ್ತಾಪುಂಡು. ದೇಗ ಪಂಡ ಏತೋ ಮನಸ್ಸಡ ಆಸೆ ಉಂಡು, ಯಾನ್ಲ ನಲಿಪೋಡು, ಯಾನ್ಲ ಟಿವಿಡ್ ಬರೋಡು, ಅಣ್ಣ ಜೋಕುಲು ಆತುಂಡು, ಮದ್ಮೆ ಆತುಂಡು, ನಲ್ಪೆರ ಆಪುಜಿ ಅವಕಾಶ ಇಜ್ಜಿ ಅಂಚಿತ್ತಿ ನಲ್ಪ ಒಂಜಿ ಎಡ್ಡೆ ವೇದಿಕೆ ಎಂಕ್ಲೆನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮ ಮೂಡ್ದು ಬೈದುಂಡು. ಖಂಡಿತವಾದ್ಲ ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್. ಒಳ್ಳೆ ಡ್ಯಾನ್ಸ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. कंगना कंगना कंगना, झुमका झुमका झुमका, पायलिया पायलिया, कंगना कंगना कंगना, झुमका झुमका झुमका, पायलिया पायलिया, छनक छनक के बोले, छनक छनक के बोले, ओ बड़ी मुश्किल बाबा बड़ी मुश्किल, गोरे गोरे गालों पे है काला काला दिल, बड़ी मुश्किल बाबा बड़ी मुश्किल, दिल पे अटक जाए आशिकों का दिल, जरा बच के रहना चलिए, जरा बच के रहना चलिए, मेरी अदा भी है कातिल, बड़ी मुश्किल बाबा बड़ी मुश्किल, गोरे गोरे गालों पे है काला काला दिल, बड़ी मुश्किल बाबा बड़ी मुश्किल, दिल पे अटक जाए आशिकों का दिल। छनक छनक छन, खनक खनक खन, छनक छनक खनक खनक। मेरा झुमका उठा के लाया यार वे, जोगी राधा बरेली के बाजार में, मैं तो झुमका लगा के शर्मा
ಸಂಧ್ಯಾ ಪೈ, ನಿಮ್ಗೇನು ಅನಿಸಿತ್ತು ನಿಮ್ಮ ಪ್ರೋಗ್ರಾಮ್ ಬಗ್ಗೆ, ನೀವು ಕೊಟ್ಟ ಪರ್ಫಾರ್ಮೆನ್ಸ್ ಬಗ್ಗೆ? ಒಳ್ಳೆಯದಾಗಿದೆ. ಓಕೆ, ನನಗೇನಂತ ಹೇಳಿದರೆ, ನಿಮಗೆ ಡ್ಯಾನ್ಸ್ ಮಾಡುವಂಥ ಒಂದು ಕೆಪಾಸಿಟಿ ಇದೆ, ಆದರೆ ನೀವು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಸ್ಟೆಪ್ಸ್ಗಳ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ. ಸ್ವಲ್ಪ ಕೊರಿಯೋಗ್ರಫಿ ಎಲ್ಲ ಮಾಡಬೇಕು, ರಿಪಿಟೇಷನ್ ಆಫ್ ಸ್ಟೆಪ್ಸ್. ಯಾಕಂದರೆ ನಿಮ್ಗೆ ಇರೋದು ಇಲ್ಲಿ ತುಂಬ ಕಮ್ಮಿ ಟೈಮ್, ಅಷ್ಟರಲ್ಲಿ ನಿಮ್ಮ ಟ್ಯಾಲೆಂಟ್ ಗೊತ್ತಾಗಬೇಕು. ನನಗಿಲ್ಲಿ ನಿಜ ಹೇಳಬೇಕಾದ್ರೆ ನಿಮಗೆ ನಿಮ್ಮ ಸೊಂಟ ಮತ್ತು ಕೈದು ಮೂಮೆಂಟ್ ಬಿಟ್ಟರೆ ಬೇರೆ ಏನೂ ನಂಗೆ ಗೊತ್ತಾಗಿಲ್ಲ. ದಟ್ಸ್ ದ ಮೇಜರ್ ನಿಮ್ಮ ಕೊರಿಯೋಗ್ರಫಿಯಲ್ಲಿದ್ದದು. ಸೊ ನಂಗೆ ಗೊತ್ತಿಲ್ಲ, ನನ್ನ ಪರ್ಸನಲ್ ಒಪಿನಿಯನ್, ನೀವು ಮುಂದೆ ಹೋಗಲಿಕ್ಕೆ ಸ್ವಲ್ಪ ಇನ್ನೂ ಎಫರ್ಟ್ ಬೇಕು, ಮೇ ಬಿ ಮುಂದಿನ ಬಾರಿ ಅಂತೇಳಿ ನನ್ನ ಒಪಿನಿಯನ್. ಬಟ್ ಮಾಸ್ಟರ್ ಇದ್ದಾರೆ ಇಲ್ಲಿ, ಸೊ ಅರುಣ್ ಏನು ಹೇಳ್ತೀರಾ? ಮ್ಯಾಮ್, ಹೇಗೆ ಅನಿಸಿದೆ ನಿಮ್ಮ ಪರ್ಫಾರ್ಮೆನ್ಸ್? ತೊಂದರೆ ಇಲ್ಲ, ಓಕೆ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಮ ಡ್ಯಾನ್ಸಿಗೆ? ಡ್ಯಾನ್ಸ್ ಮಾಡಿ ಮಾಡಿ ನನ್ನ ಮಗಳು. ಮಗಳ ಈ ಡ್ಯಾನ್ಸ್ ಕಲಿಸಿದ್ಯಾರು ನಿಮಗೆ? ನನ್ನ ಮಗಳೇ, ಅವಳು ಕಾಲೇಜಲ್ಲಿ ಎಲ್ಲ ಮಾಡ್ತಾಳೆ. ಹೌದಾ? ಆ ಸಾಂಗ್ಸ್ಗೆ ತಕ್ಕ ನಿಮ್ಮ ಸ್ಟೆಪ್ಸ್ ಬರ್ತಿರಲಿಲ್ಲ. ಫಸ್ಟ್ ಮ್ಯಾಮ್ ಹೇಳಿದಾಗೆ ಕೈ ಸೊಂಟ ಮೂಮೆಂಟ್ ಅದೇ ಬಿಟ್ಟರೆ ಬೇರೆ ನೀವು ಮೂಮೆಂಟೇ ಹೋಗ್ತಾ ಇಲ್ಲ ಮುಂದೆನೇ, ಅಂದರೆ ರಿಪೀಟ್ ಆಗ್ತಿತ್ತು ಒಂದು ಕಡೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಬರುವ ಮಾಮ್ಸ್ ಎಷ್ಟು ಪವರ್ಫುಲ್ ಇದ್ದಾರೆ ಅಂತೇಳಿ ನೀವೇ ನಿಂತ್ಕೊಂಡು ನೋಡಿ. ಎಷ್ಟೆಷ್ಟು ಈಗ ನೋಡಿದರೆ ಒಂದು ಫಸ್ಟ್ ಒನ್ ಆಗಿರುವಾಗ ನಿಮ್ಮ ಡ್ಯಾನ್ಸ್ ತುಂಬ ವೀಕ್ ಆಗಿತ್ತು ನನ್ನ ಪ್ರಕಾರ. ನಂದು ನೀವು ಮುಂದೆ ಹೋಗಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಕಷ್ಟ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ವೆರಿ ಸಾರಿ. ಈ ವರ್ಷ ಈ ಸತಿ ಸೀಸನ್ 2ಗೆ ನೋ, ಬಟ್ ನೆಕ್ಸ್ಟ್ ಸೀಸನ್ 3ಗೆ ಗ್ಯಾರಂಟಿ ಬನ್ನಿ. ಓಕೆ ಓಕೆ ಓಕೆ. ವೀಕ್ಷಕ ಬಂಧುಲೆ, ಎಂಕ್ಲೆನ ಸಂಧ್ಯಾಪಾಯಿ ಡಾನ್ಸ್ ಮಲ್ತದ ಬತ್ತದಾಂಡು ಅಂಚೆನೆ ಎಂಕ್ಲೆನ ಸಂಧ್ಯಾಪಾಯಿಗೆ ಡಾನ್ಸ್ ಎಂಚಾಂಡದಕ್ಕೇನ್ಗ ಎಂಚ ಮಲ್ತಿರಕ್ಕೇನ್ಗ ಸಂಧ್ಯಾಪಾಯಿ ಡಾನ್ಸ್ ಹೇಗೆ ಆಯಿತು, ಹೇಗೆ ಮಾಡಿದ್ರಿ? ನಾನು ಒಳ್ಳೆ ಮಾಡಿದ್ದೇನೆ, ಅವರು ತೆಗಿಲಿಲ್ಲ, ವೀಕ್ ಅಂತೆ ನನ್ನದು ಡ್ಯಾನ್ಸ್. ಖಂಡಿತ ಅದಕ್ಕೆ ಬೇಸರ ಪಡುವಂಥದ್ದು ಏನಿಲ್ಲ, ವೀಕ್ ಅಲ್ಲ. ಖಂಡಿತ ನೀವು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಸೀಸನ್ 1ಗೆ ಬರುವಾಗ ಸೀಸನ್ 2 ಪ್ರಾರಂಭ ಮಾಡ್ತೇವಾ ಅಂತೇಳಿ ಎಲ್ಲರಿಗೂ ಹೆದರಿಕೆ ಇತ್ತು. ಈಗ ಸೀಸನ್ 2 ಮಾಡಿದ್ದೇವೆ, ಸೀಸನ್ 3ಯೂ ಇರ್ಬೋದು. ಆಗ ಪ್ರಾಕ್ಟೀಸ್ ಮಾಡಿ ಬಂದರೆ ಖಂಡಿತ ನೀವು ಇನ್ನೂ ಮುಂದೆ ಹೋಗ್ಬೋದು. ಹಾಗೆಯೇ ಈಗ ತಲೆಬಿಸಿ ಮಾಡುವಂಥ ವಿಷಯ ಇಲ್ಲ. ಯಾಕೆ ಗೊತ್ತುಂಟ ಸಂಧ್ಯಾಪೈ, ಸನ್ಪ್ಯೂರ್ನವರದು ಕಿಚನ್ ಕ್ವೀನ್ ಅಂತ ಒಂದು ಕಾರ್ಯಕ್ರಮ ಇದೆ. ಅಡುಗೆ ಮಾಡಲಿಕ್ಕೆ ಬರ್ತದಾ? ಎಸ್ ಎಸ್ ಎಸ್, ಖಂಡಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸನ್ಪ್ಯೂರು, ನಮ್ಮ ಈ ಸನ್ಪ್ಯೂರ್ ರಿಫೈನ್ಡ್ ಆಯಿಲ್ ಇದರದ್ದು ಸನ್ಪ್ಯೂರ್ದು ಕಿಚನ್ ಕ್ವೀನ್ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ. ಅದರಲ್ಲಿ ಭಾಗವಹಿಸಿ ಕಿಚನ್ ಕ್ವೀನ್ ಅಂತ ಒಂದು ಗೋಲ್ಡ್ ಕಾಯಿನ್ ಸಿಗ್ತದೆ, ಅದನ್ನು ವಿನ್ ಆಗಿ ಅಂತ ಹೇಳ್ತಾ ಈ ಎಣ್ಣೆ ನಿಮಗೆ ಕೊಡ್ತಾ ಇದ್ದೇನೆ. ಕಿಚನ್ ಕ್ವೀನ್ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಬೇಕು. ಬೆಸ್ಟ್ ಆಫ್ ಲಕ್ ನಿಮಗೆ, ತಗೊಳ್ಳಿ. ಥ್ಯಾಂಕ್ ಯು ಸಂಜೀವರವರಿಗೆ, ನಮ್ಮ ಟಿ ವಿ ಅವರಿಗೆ ಥ್ಯಾಂಕ್ ಯು. ಎಸ್, ಮಾತೆರೆಗ್ಲ ಮನಸ್ಸು ದಿಂಜದು ಪನೊಂದುಲ್ಲೇರು, ಮಾತೆರೆಗ್ಲ ಥ್ಯಾಂಕ್ಸ್ ಪನೊಂದುಲ್ಲೇರು. ಖಂಡಿತವಾದ್ಲ ಅಪ್ಪೆಲ್ಲೇನ ಒಂಜಿ ಉತ್ತೇಜನ ಮಲ್ಪುನಂಚಿನ ಒಂಜಿ ಈ ಕಾರ್ಯಕ್ರಮ ನಿಖುಲ ಭಾಗವಹಿಸಲೇ ನನಗೆ ಏರ್ ಬರ್ಪೇರು ತೂಕ. ಮಮ್ಮಿ ಡಾನ್ಸ್ ಸೀಸನ್ 2 ಕಾರ್ಯಕ್ರಮಕ್ಕೆ ಹೊಸ ತೊಟ್ಟಿ ಗೆಸ್ಟ್ ಬೈದಿರು. ಗೆಸ್ಟ್ ಹತ್ತು ನಾಯಕದ ಪಾರ್ಟಿಸಿಪೇಟ್ ಕುಡ್ಲಾರ್ದು ಬೈದಿ ನಟ್ಟುಗೆ, ಮಣಿಪಾಲ್ ಅವ್ರದ್ದು ಬೈದಿನಿಗೆ, ಏರಿಗೆ ರಿನಿ ಶೆಟ್ಟಿಗೆ ಪಾತೇರ್ಗ. ರಿನಿ ಶೆಟ್ಟಿ ವೆಲ್ಕಮು. ಎಂಚ ಮಗ ಕುಡ್ಲಾಗ ಬೈದಾರು ಎಂಚ ಅವನುಂಡು ಎಡ್ಡೆ ಒಂದುಂಡು ಎಡ್ಡೆ ಒಂದುಂಡು ಡ್ಯಾನ್ಸ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಲ್ಪರೆ ಬೈ ಎಂಚ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪಣ್ಣಗ ಅಪ್ಪೆಲ್ಲರು ಮಾತ್ರ ಕಾರ್ಯಕ್ರಮ ಮಲ್ಪುನಂಚಿನ ಒಂಜಿ ಕಾರ್ಯಕ್ರಮ ಏತ್ ಜೋಕುಲು ರೆಡ್ ಜೋಕುಲು ಇತ್ತೆ. ಮದ್ಮೆ ಕೂಡಲೇ ದುಂಬು ಕಾಲೇಜ್ ಡ್ಯಾನ್ಸ್ ಮಲ್ತೊಂದಿತ್ತಾರ ಅಂದ್ ಸ್ಕೂಲ್ ಕಾಲೇಜ್ ಇಡ್ಪುರ ಮಲ್ತೊಂದಿತ್ತ ಐದೊಕ್ಕ ಮದ್ಮೆ ಬೊಕ್ಕ ಡ್ಯಾನ್ಸ್ ಬಂದಾಂಡ ಅವು ಬಂದಂಡ್ ಕಲೆ ಲೈನ್ಸ್ ಇಡ್ಪುರ ಉಳ್ಳೆ ಐಟ್ ಪುರ ಪರ್ಫಾರ್ಮ್ ಮಲ್ತೊಂದಿತ್ತ. ಓಕೆ, ಅಂಚಾಂಡ ಡ್ಯಾನ್ಸ್ ದ ಟಚ್ಡೇ ಇಟ್ಟಾರು ಅತ್ತೆ ಇತ್ತೆ ಡ್ಯಾನ್ಸ್ ಮಾಮಿ ಕಾರ್ಯಕ್ರಮಗೂ ಬೈದರು ಅಲ್ತ ಒಂಜಿ ಪಾರ್ಟಿಸಿಪೇಟ್ ಮಲ್ಪುನಾಗ ಇರಗ ಮನಸ್ಸು ಎಂಚಿನ ಮಾತಾಂಡು ಪಾನೋಡೆಂಕ್ ಮಸ್ತ್ ಪೋಡಿಗೆ ಒಂದುಂಡು ಇತ್ತೆ. ಪೋಡಿಗೆ ಮಾತ ಬರಿಕದಿದು ಎಂಚಿನ ಇಡಿ ಉಂಡು ಅವೇನು ಮಾತೊಂದು ಡ್ಯಾನ್ಸ್ ಮಲ್ಪೋಡು ಎಂಚ ಡ್ಯಾನ್ಸ್ ಮಲ್ಪೋರತ್ತ
ಅಂದ್ ಓಕೆ ಅಜ್ಜಿ ಇಲ್ಲಿಗೆ ಸಪೋರ್ಟ್ ಮಲ್ಪೇರಿ ಏರ್ ಬೈದೇರ್ ಮಗ ಏನ ಸಿಸ್ಟರ್ ಬೈದೇರ್ ಜ್ಯೋತಿ ಅಂದ್ ಜ್ಯೋತಿ ನಮಸ್ತೆ ಮಗ ಅಕ್ಕನ ಡ್ಯಾನ್ಸ್ಗೂ ತಂಗಿನ ಸಪೋರ್ಟು ಎಂಚ ಇಲ್ಲಡ್ಲ ನಲ್ಪೋಲ ಎಂಚ ಎಡ್ಡೆ ನಲ್ಪೋಲ ಅತ್ ಓ ನನ್ನದು ಓಡು ರಿಸಲ್ಟ್ ಬರ್ತಾಯಿವಾಗ ಗೊತ್ತಾಗ್ಬಿಡು ಇಲ್ಲಡ ಖಂಡಿತವಾದ್ಲ ಎಡ್ಡೆ ಡ್ಯಾನ್ಸ್ ಮಲ್ಪೋಡು ಇಂಚಿನ ಒಂಜಿ ಅಕ್ಕ ತಂಗಿ ಒಟ್ಟಿಗೆ ಬೈದೇರು ಅಂಚಾದ ಉಪ್ಪುನಾಗ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮಗೂ ಇಲ್ಲಾರ್ದು ಖಂಡನೆ ಅನ್ನು ಜೋಕ್ಲೇನು ಮೈತಿದೀನು ತಂಗಡೀನು ಮಾಚಲಲ್ಲಿ ಎತ್ತೊಂದು ಮಸ್ತ್ ಖುಷಿಟ್ಟು ನಮ್ಮ ಇಲ್ಲದ ಕಾರ್ಯಕ್ರಮ ಬಂದು ಪ್ರೀತಿ ಬೈದೇರು ರಿನಿ ಶೆಟ್ಟಿಗೂ ಬೆಸ್ಟ್ ಆಫ್ ಲಕ್ ಮಗ ಥ್ಯಾಂಕ್ ಯು ಅಜ್ಜಿ ಥ್ಯಾಂಕ್ ಯು ಅಜ್ಜಿ ಥ್ಯಾಂಕ್ ಯು ಅಜ್ಜಿ ಅತ್ತು ಈತ ಅಕ್ಕಗಿರು ಬೆಸ್ಟ್ ಆಫ್ ಲಕ್ ನೋಡು ಪಲ್ಲೆ ತುಕ ಬೆಸ್ಟ್ ಆಫ್ ಲಕ್ ರೀನಿ ਖੁਸ਼ੀਆਂ ਤੇ ਚਾਵਾਂ ਵਾਲੇ ਦਿਨ ਭਾਗਾਂ ਭਰੇ ਖੁਸ਼ੀਆਂ ਤੇ ਚਾਵਾਂ ਵਾਲੇ ਦਿਨ ਸੱਜਣਾ ਦੇ ਨਾਲ ਹੀ ਨੇ ਜੱਜਦੇ ਉਹਨਾਂ ਚਿਰ ਵਿਆਹ ਦਾ ਪੂਰਾ ਆਉਂਦਾ ਨਹੀਂ ਸਵਾਦ ਜਿੰਨਾ ਚਿਰਨੀ ਲਾੜੇ ਦੇ ਯਾਰ ਨੱਚਦੇ ਉਹਨਾਂ ਚਿਰ ਵਿਆਹ ਦਾ ਪੂਰਾ ਆਉਂਦਾ ਨਹੀਂ ਸਵਾਦ ਜਿੰਨਾ ਚਿਰਨੀ ਲਾੜੇ ਦੇ ਯਾਰ ਨੱਚਦੇ ਉਹ ਯਾਰ ਨੱਚਦੇ ਦਿਲਦਾਰ ਨੱਚਦੇ ਯਾਰ ਨੱਚਦੇ ਦਿਲਦਾਰ ਨੱਚਦੇ ਯਾਰ ਨੱਚਦੇ ਦਿਲਦਾਰ ਨੱਚਦੇ ਉਹ ਚੱਕਦੇ ਫੱਟੇ ರಿನಿ ಶೆಟ್ಟಿ ಎಸ್ ಇಬ್ಬರು ಮಕ್ಕಳಿದ್ದಾರೆ ನಿಮಗೆ. ಒಂದು ಅಮ್ಮ ಆಗಿ ಹೀಗೆ ಡ್ಯಾನ್ಸ್ ಮಾಡೋದು ನೀವು? ನನಗೆ ಮೈಕಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ, ನೀವು ದಯವಿಟ್ಟು ಇಲ್ಲಿ ಬನ್ನಿ. ಐ ಹ್ಯಾವ್ ಟು ಸ್ಪೀಕ್ ಟು ಯು ಸಮಥಿಂಗ್. ಥ್ಯಾಂಕ್ ಯು. ಓಕೆ ರಿನಿ, ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಅನ್ನಿಸ್ತಾ ಇದೆ. ಓಕೆ, ಹೇಗೆ ಅನಿಸ್ತು ನಿಮ್ಮ ಪರ್ಫಾರ್ಮೆನ್ಸ್? ಆ್ಯಕ್ಚುಲಿ ನಮ್ಮ ಪ್ರಾಕ್ಟೀಸಿಗೆ ಟೈಮ್ ಇರಲಿಲ್ಲ. ಓನ್ಲಿ 2 days ವಾಸ್ ದೇ ಫಾರ್ ಮೀ. Okay. ಸೊ ಬಿಕಾಸ್ ಆಫ್ ಸ್ಟೆಪ್ಸ್ ನೆನಪಾಗಲಿಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಓಕೆ, ಯಾರು ಬಂದಿದ್ರು ಒಟ್ಟಿಗೆ? ಮೈ ಸಿಸ್ಟರ್ ಆ್ಯಂಡ್ ಅ ಡಾಟರ್. ಓಕೆ, ಯಾರು ಸಪೋರ್ಟ್ ತುಂಬ ಮಾಡ್ತಿದ್ದಾರೆ ಡ್ಯಾನ್ಸಿಗೆ? ಮಮ್ಮಿ ಮತ್ತು ಮೈ ಕಿಡ್ಸ್ ದೇ ವಾಂಟೆಡ್ ಮೀ ಟು ಕಮ್. ದೇ ಸಾ ದಿಸ್ ಥಿಂಗ್, ದೇ ಸೆಡ್ ಯು ಗೋ ಹೋಗಿ ಅಂತ. ವಾಟ್ ಅಬೌಟ್ ಹಸ್ಬೆಂಡ್? ಹಸ್ಬೆಂಡ್ ಟಿಲ್ ನೌ ಐ ಡಿಡ್ಂಟ್ ಟೆಲ್ ಹಿಮ್. ಐ ಥಾಟ್ ಲೆಟ್ ಮೀ ಪಾಸ್ ಆಡಿಷನ್ ದೆನ್ ಐ ಟೆಲ್ ಯು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಟಿವಿಯಲ್ಲಿ ಬಂದಾಗಲೇ ನೋಡ್ಲಿ, ಒಂದ್ಸತಿಗೆ ಶಾರ್ಟ್ ನೀರೆಲ್ಲ ಹತ್ತಿರ ಇಟ್ಕೊಳ್ಳಿ ಫಸ್ಟಿಗೆ, ಆ ನಂತರ ಅವ್ರಿಗೊಂದ್ಸತಿ ಶಾಕ್ ಕೊಟ್ಬಿಡಿ. ಬಟ್ ಈಗ ನೀವು ಸೆಲೆಕ್ಟ್ ಆಗಿದ್ದೀರಾ, ಮುಂದೆ ನಿಮ್ಮ ಹಸ್ಬೆಂಡ್ ಬೇಡ ಅಂದರೆ? ಬೇಡ ಅನ್ನೋದಿಲ್ಲ. ಒಂದು ಅಪಾರ್ಚುನಿಟಿ ನನಗೆ ಕೊಡಿ, ದೆನ್ ಐ ಡೋಂಟ್ ಥಿಂಕ್ ಸೊ ಇಲ್ ಸೇ ನೋ. ಓಕೆ ರಿನಿ, ಯು ಹ್ಯಾವ್ ಪೊಟೆನ್ಷಿಯಲ್. ನಿಮಗೆ ಒಳ್ಳೆ ಪೊಟೆನ್ಷಿಯಲ್ ಇದೆ, ಆದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದರೆ ನೀವು ಫೈನಲ್ ತನಕ ಹೋಗ್ತೀರಾ. ಈಗ ಇಷ್ಟರವರೆಗೆ ಹೇಳಿದ್ರಿ 2 ದಿನದಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಅಂತೇಳಿ. ಸೊ ಇನ್ನೂ ಎಕ್ಸ್ಕ್ಯೂಸ್ ಕೊಡಬೇಡಿ.
ಸೊ ನೋ ಮೋರ್ ಎಕ್ಸ್ಕ್ಯೂಸ್. ನೆಕ್ಸ್ಟ್ ರೌಂಡಲ್ಲಿ ನಿಮ್ಗೆ ಎಕ್ಸ್ಕ್ಯೂಸಿಗೆ ಚಾನ್ಸೇ ಸಿಗೋದಿಲ್ಲ. ಓಕೆ, ಸೊ ಎಷ್ಟು ಏನು ನಿಮಗೆ ಟೈಮ್ ಇದೆ ಅದನ್ನು ಒಳ್ಳೆ ಮಾಡಿ ಯೂಸ್ಕೊಳ್ಳಿ. ದಿಸ್ ದ ಬೆಸ್ಟ್ ಆಪರ್ಚುನಿಟಿ ಟು ಪ್ರೂವ್ ಯೋರ್ ಸೆಲ್ಫ್. ಇಲ್ಲಾದರೆ ಜನ್ಮ ಪೂರ್ತಿ ಎಲ್ಲರೂ ನಿಮಗೆ ತ್ಯಾಗ ಮಾಡಿ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಫೋನಾಗ ಪುಚ್ಚದೆಲಕ ಪೋತಿಯರು ಬೋಡಿಗೆಡು ಬಣ್ಣಗ ಯಾನ್ ಕಾರ್ದಾಡಿಗೆ ಬೂರೇನ ನಮ್ಮನ್ನೆಲ್ಲ ಹಾಕೊಂದು ಬರ್ಬು ನೂರಿನಿ ಒಂದು ದಾದ ಮಗ ಗುಲಾಬಿದ ತೋಟಗೂ ಪೊಗೊಂದು ಬರ್ತಾನ ತರೇಟು ಪೂರ ಗುಲಾಬಿಂಡು ಗುಲಾಬಿದ ತೋಟಕ್ಕೆ ಪೊಗ್ಗುದು ಬೈದಿನಿ. ಮಸ್ತ್ ಖುಷಿ ಟು ಲೆವಿನ್ ಸಿಲೆಕ್ಟ್ ಆಯ್ ಅಂದಿತ್ತು. ಓ ಬಾಲೆ ಸಿಲೆಕ್ಟ್ ಆತಾನ ಬಾರಿ ಖುಷಿ ಅಂಡ್ಯ ಬಾಲೆ ಅಂತೂ ಎಂಕ್ಲನ ಜ್ಯೋತಿ ಬತ್ತದ ಇರಾಗ ಸಪೋರ್ಟ್ ಮಲ್ತಿನೇಕು ಇರು ಖಂಡಿತವಾದ್ಲ ಒಂಜಿ ಸಿಲೆಕ್ಟ್ ಆತಾರಂದು ಮಸ್ತ್ ಖುಷಿ ಅಂಡು. ಜ್ಯೋತಿ ಒಂದು ತರೆತ ಕುಜಲ್ ತೂನಾಗ ಮಗ ಇರು ಓ ಆಯಿಲ್ ಯೂಸ್ ಮಲ್ಪುನು ನಿಸರ್ಗ ಆಯಿಲ್ದ ಎಣ್ಣೆ ಯೂಸ್ ಮಲ್ಪುನಿಗೆ ಮಾತೆರೆಗ್ಲ ಗೊತ್ತಾಡತ್ತ ಲಾಯ್ಕದ ಕುಜಾಲ್ ಓಡುಂದಾಂಡ ನಿಸರ್ಗ ಆಯಿಲ್ ಉಪಯೋಗ ಮಲ್ಪುಲೆ ಅಂಚನೆ ಯಾನೊಂಜಿ ಕೇನು ನಿಕ್ಲೇಡ ಇತ್ತ ರಿನಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಲ್ದಾಂಡು ಇರೆಗೇತು ಜೋಕುಲು ಇರೆಗ್ಲ ಮನಸ್ಸು ಆತನಿಗೆ ಸಪೋರ್ಟ್ ಮಲ್ಪರ ಬೈದಿನಾಗ ಪೂರ ಸಪೋರ್ಟ್ ಅಲ್ಲಿಗೆ ಕೊರೋಡು. ಓಕೆ ಖಂಡಿತವಾದ್ಲ ಸಪೋರ್ಟ್ ಕೊರಿಯರೆ ಬೈದೇರು. ನೆಕ್ಸ್ಟ್ ಸೀಸನ್ 3 ಇತ್ತನ ಖಂಡಿತ ಬರ್ಪಾರು. ಅಪ್ಪಗ ಎಂಕ್ಲ ನರಿನಿನ ಸಪೋರ್ಟ್ ಇರೇಗ ಎಸ್ ಮಾತೆರೆಗ್ಲ ಒಂಜಿ ಎಡ್ಡೆ ವಿಷಯ ಅಂದು ದಯಪಂಡ ಅಕ್ಕಗ ತಂಗಿನ ಸಪೋರ್ಟು ಕಂಡನಿ ಬೊಡೆದಿಗೆ ಸಪೋರ್ಟ್ ಮಲ್ಪುನು ಅಂತೂ ನಿಕ್ಲು ವೀಕ್ಷಕರು ಎಂಕ್ಲನ ಮಾತಾ ಅಪ್ಪೆಲ್ಲೆಗೆ ಸಪೋರ್ಟ್ ಮಲ್ಪುಲೆ ಅಂಚನೆ ಎಂಕ್ಲನ ಕಾರ್ಯಕ್ರಮದ ಸ್ಪಾನ್ಸರ್ ಏರು ಸನ್ಪ್ಯೂರ್ನು ಮಾತೆರ್ಲ ದೇತೋರ್ಲೆ ಅಕ್ಲೆ ಮಾತೆರೆಗ್ಲ ಸಹಕಾರ ಕೊರ್ಲೆ ಎಂದು ಪಣೊಂದು ಅಂಚನೆ ಎಂಕ್ಲೆಗೆ ಬಹುಮಾನ ಕೊರ್ಪ ಎಂಕುಲು ಖಾಲಿ ನಿಕ್ಲೆಗೆ ವಿನ್ ಆಯ್ನೆಕ್ ಅಂಚನೆ ಕಡುಪುರ್ಜ ನಿಕ್ಲು ಸಿಲೆಕ್ಟ್ ಆಯ್ನೆಕ್ ಎಂಕುಲು ಒಂಜಿ ಬಹುಮಾನ ಕೊರ್ಪ ಇತ್ತೆ ಕೊರ್ಪ. ಇದು ಎಣ್ಣೆದ ವಿಶೇಷದಾದ ಗೊತ್ತುಂಡ ಈ ಎಣ್ಣೆಡು ಸನ್ಪ್ಯೂರ್ಡು ಅಟಿಲ್ ಮಲ್ತಂಡ ಅತನ ತಿಂಡಿ ಮಿನಿ ಮಲ್ತಂಡ ತಿಂಡಿಡು ಎಣ್ಣೆದ ಪಸೆನೆ ಉಪ್ಪುಜಿ ದಾಯ ಪಂಡಿನ ಆತ ಲಾಯ್ಕದ ಒಂಜಿ ಕೆಮಿಕಲ್ ದಾಂತಿನ ಎಣ್ಣೆ దీని ಉಪಯೋಗ ಮಲ್ಪುಲೆ ಅಂಚಿನ ಕಿಚನ್ ಕ್ವೀನ್ ಈ ಸ್ಪರ್ಧೆಡ್ಲ ಭಾಗವಹಿಸೋಡು ಅಟಿಲ್ಡ್ ಒಂಜಿ ಬೆಲ್ಲ ಮಲ್ಪುಗ ಜ್ಯೋತಿ ಕಿಚನ್ ಕ್ವೀನ್ ಇಡು ಅಟಿಲ್ ಮಲ್ಪೋಡು ಎಂಚ ಖಂಡಿತವಾದ್ಲ ದೇವರ ಎಡ್ಡೆ ಮಲ್ಪಾಡು ನಿಕ್ಕುಲು ಬತ್ತದ ಪಾರ್ಟಿಸಿಪೇಟ್ ಮಲ್ತೀನಿ ಮಸ್ತ್ ಖುಷಿ ಅಂಡು ದೇವರ ಎಡ್ಡೆ ಮಲ್ಪಾಡು. ಥ್ಯಾಂಕ್ ಯು. ಡ್ಯಾನ್ಸ್ ಮಲ್ತೊಂದಿತ್ತೆ ಆಂಡ ಇನ್ನೊಂದು ಆಪರ್ಚುನಿಟಿಗೋಸ್ಕರ ಅದು ಏನು ವೆಯ್ಟ್ ಮಲ್ತೊಂದಿತ್ತೆ ಇನ್ನೊಂದು ನಮ್ಮ ಟಿವಿ ದಕ್ಕಲೊಂದು ಎಡ್ಡೆ ಆಪರ್ಚುನಿಟಿ ಮಲ್ತು ಕೊಡ್ತೆ. ನೀವು ಸೆಲೆಕ್ಟ್ ಆಗ್ತೀರಾ ಇಲ್ವೋ ಗೊತ್ತಿಲ್ಲ, ಬಟ್ ಇದು ನನ್ನ ಫೇವ್ರೇಟ್ ಒಂದು ಸಾಂಗ್. ಓಕೆ, ನಾನು ಸಹ ಒಂದೆರಡು ಸ್ಟೆಪ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಬರ್ತೇನೆ. ಸೀಸನ್ 2 ಬೈದಿನ ಎಂಕ್ಲನ ಮೇರಿ ಬೈದೇರು ಮೇರಿ 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 ಬೈದೇರು ಅರಡ ಪಾತಿಯರ್ಗ ಮೇರಿ ಒಲ್ಪರ್ದು ಬೈದಿ ನಿಮಗೆ ಕುಲ್ಶೇಖರದ್ದು ಬೈದೇರು ಇರು ಡ್ಯಾನ್ಸ್ ದುಂಬೆ ಡ್ಯಾನ್ಸ್ ಮಲ್ತೊಂದಿತ್ತಾರ ಅತ್ತು ನೆಕ್ ಬಡದು ಪ್ರಾಕ್ಟೀಸ್ ಮಲ್ದಾರ ಡ್ಯಾನ್ಸ್ ಮಲ್ತೊಂದಿತ್ತೆ ಆಂಡ ಇನ್ನೊಂದು ಆಪರ್ಚುನಿಟಿಗೋಸ್ಕರ ಅದು ಏನು ವೆಯ್ಟ್ ಮಲ್ತೊಂದಿತ್ತೆ ಇನ್ನೊಂದು ನಮ್ಮ ಟಿವಿ ದಕ್ಕಲೊಂದು ಎಡ್ಡೆ ಆಪರ್ಚುನಿಟಿ ಮಲ್ತು ಕೊಡ್ತೇರು ಒಂಜಿ ಮಮ್ಮಿ ಡ್ಯಾನ್ಸ್ ಒಂಜಿ ಎಂಗ್ಲ ಟ್ಯಾಲೆಂಟ್ ಅನ್ನು ತೋಚ್ಪಾರು ನಂಚಿನ ಒಂಜಿ ಆಪರ್ಚುನಿಟಿ ಕೊಡ್ತೇರು ಅದಕ್ಕೋಸ್ಕರ ಥ್ಯಾಂಕ್ ಯು ನಮ್ಮ ಟಿವಿ. ಇತ್ತೆ ಈ ಕಾರ್ಯಕ್ರಮ ಅತ್ತಂದೆ ಏತು ಸಮಯ ಮುಟ್ಟ ಇರು ನಲ್ದಿನೇ ಇಜ್ಜಿ ಏತು ಸಮಯ ಇರ್ದು ಬೊಕ್ಕ ನಲ್ತೊಂದುಳ್ಳಾರು
ಒಂಜಿ ಇಂದಕ್ಕೆ ಸ್ಟೇಜ್ ಪರ್ಫಾರ್ಮೆನ್ಸ್ 2002 ಏನು ಡ್ಯಾನ್ಸ್ ಮಲ್ದಿತ್ತೆ ಆಯ್ತು ಬೊಕ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊರ್ದಿತ್ತು ಜಿ ಇಂಚ ಪಾರ್ಟಿ ವೇರ್ಗೆ ಪೂರ ನಲ್ತೊಂದಿತ್ತೆ ಇಂದು ಸೆಕೆಂಡ್ ಟೈಮ್ ಇತ್ತೆ ಕೂಡ ಸ್ಟೇಜ್ ಪರ್ಫಾರ್ಮೆನ್ಸ್ 14 ವರ್ಷದ ಬೊಕ ಎಂಕ್ಲೆನ ಮೇರಿ ನಲ್ತೊಂದುಂಡು ಅಂಚಾದ ಉಪ್ಪುನಾಗ ಮಸ್ತ್ ತಯಾರಿ ಏತ್ ಸಮಯ ಪ್ರಾಕ್ಟೀಸ್ ಮಲ್ತಾರು ಎಂಕ್ ಬೇಲೆ ತಂದಿಟ್ಟಿರ್ತ ಅದು ಎಂಕ್ ಪ್ರಾಕ್ಟೀಸ್ ಮಲ್ಪರೆ ಟೈಮ್ ತಿಕ್ಕಿದೈತಿ ಜಾಂಡ್ ಅಂಚ ಕೋಡೆ ಒಂಜಿ ದಿನ ವೀಕ್ ಆಫ್ ದೆತ್ತದು ಆಯ್ತು ಕೋಡೆ ಒಂದು ಸ್ವಲ್ಪ ಒಂತೆ ಪ್ರಾಕ್ಟೀಸ್ ಮಲ್ತದು ಬೊಕ ಇನಿ ಪರ್ಫಾರ್ಮೆನ್ಸ್ ಕೊರ್ರೆ ಬರ್ತೀನಿ. All the best, Mary. சரக்கு வச்சிருக்கேன் இறக்கி வச்சிருக்கேன் கருத்து கோழி முழக்கு போட்டு வறுத்து வச்சிருக்கேன் சரக்கு வச்சிருக்கேன் இறக்கி வச்சிருக்கேன் கருத்து கோழி மிளகு போட்டு வறுத்து வச்சிருக்கேன் கோழி ருசியா இருந்தா கோழியை வெட்டு குமரி ருசியா இருந்தா குமரியை வெட்டு ஆனை கொண்டு மூடி வச்ச அல்வா தட்டு போன வருஷம் குத்த வச்ச பொட்ட கோழி நீ முட்டை ஒண்ணு போட்டு புட்டா முட்டை கோழி விரட்டி விரட்டி முட்டை வருது வெள்ளை கோழி இது சேவல தான் கற்பழிக்கும் செல்சா கோழி சரக்கு வச்சிருக்கேன் இறக்கி வச்சிருக்கேன் கருத்து கோழி முழக்கு போட்டு வறுத்து வச்சிருக்கேன் சரக்கு வச்சிருக்கேன் இறக்கி வச்சிருக்கேன் கருத்த கோழி மிளகு போட்டு வறுத்து வச்சிருக்கேன் ಮೇರಿ ಶಾಂತಿ ಎಸ್ ಎಲ್ಲಿ ಮನೆ? ಕುಲಶೇಖರ ಸರ್ ಕುಲಶೇಖರ. ಓಕೆ, ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಮಾಡಲಿಲ್ಲ ಸರ್ ನಿನ್ನೆ ಒಂದು ದಿನ ಸ್ವಲ್ಪ ಪ್ರಾಕ್ಟೀಸ್ ಓಕೆ, ಒಂದೇ ದಿವಸ ಮಾಡಿದ? ಹಾಂ ಯಾಕಂದರೆ ಒಂದು 3 ದಿನದಿಂದ ಇದು ಮಾಡ್ತಾ ಇದ್ದೆ, ಸೊ ಯಾವುದು ಹಾಡನ್ನು ಚೂಸ್ ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. Okay. ಸೊ ನನ್ನ ಫ್ರೆಂಡ್ಸ್ 2-3 ಸಾಂಗನ್ನು ಇದು ಮಾಡಿ ಕೊಟ್ಟರು, ಜಾಯಿನ್ ಮಾಡಿ. ಸೊ ಅದು ನನಗೆ ಕಲಿಯೋಕ್ಕೆ ಆಗಲಿಕ್ಕೆ ಇಲ್ಲ ಅಂತೇಳಿ ನೆನೆಸಿದೆ. ಸೊ ಇದು ನಾನು 2004 ನನ್ನ ಮಗ ಪ್ರೆಗ್ನೆಂಟ್ ಇರುವಾಗ 7 ತಿಂಗಳಿಗೆ ಬಾಯಕೆ ಮಾಡ್ತಾರಲ್ಲ, ಆಗ ಇದು ಹೊಸತ್ತು, ಆಗ ಲಾಂಚ್ ಆದದ್ದು. ಸೊ ಆಗ ಡ್ಯಾನ್ಸ್ ಮಾಡಿದೆ. ಸೊ ಅದು ಸ್ಟೆಪ್ಸ್ ನೆನಪಿತ್ತು ಸ್ವಲ್ಪ. ಸೊ ನಿನ್ನೆ ಅದನ್ನು ಸ್ವಲ್ಪ ಇದು ಮಾಡಿದೆ ಅಷ್ಟೇ. ಸೊ ಇದನ್ನು ಚೂಸ್ ಮಾಡಿದೆ. ಒಂದು ವೇಳೆ ಈ ನೆಕ್ಸ್ಟ್ ರೌಂಡಿಗೆ ನಿಮಗೆ ಸೆಲೆಕ್ಟ್ ಆಗಲಿಕ್ಕೆ ಸಿಕ್ಕಿತ್ತು ಚಾನ್ಸ್, ಆವಾಗ ನೀವು ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡ್ಬೋದು, ಇದಕ್ಕಿಂತ ಬೆಟರ್ ಕೊಡ್ಬೋದಾ? ಹಾಂ ಶೋರ್ ಸರ್. ಸೊ ಸಡನ್ ಅರ್ಜೆಂಟಲ್ಲಿ ನನಗೆ ಪ್ರಾಕ್ಟೀಸ್ ಮಾಡಲಿಕ್ಕೆಲ್ಲ ಇದು ಸಿಗಲಿಲ್ಲ. ಸೊ ಮತ್ತು ನಾನು ಬೇಡ ಅಂತೆಲ್ಲ ನೆನೆಸಿದೆ. ಮತ್ತು ಅವರೇ ಕಾಲ್ ಮಾಡಿ ನಂದು ಇದೆಲ್ಲ ತಗೊಂಡ್ರು, ಪ್ರೂಫ್ಸ್ ಎಲ್ಲ. ಸೊ ನೋಡುವ, ಪರ್ಫಾರ್ಮ್ ಕೊಡುವ ಮತ್ತೆ ನೋಡುವ ಅಂತೇಳಿ ಹೇಳಿ. ಓಕೆ, ನೀವು ಸೆಲೆಕ್ಟ್ ಆಗ್ತೀರಾ ಇಲ್ವಾ ಗೊತ್ತಿಲ್ಲ, ಬಟ್ ಇದು ನನ್ನ ಫೇವ್ರೇಟ್ ಒಂದು ಸಾಂಗ್. ಓಕೆ, ನಾನು ಸಹ ಒಂದೆರಡು ಸ್ಟೆಪ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಬರ್ತೇನೆ. சரக்கு வச்சிருக்கேன் இறக்கி வச்சிருக்கேன் கருத்து கோழி முழக்கு போட்டு வறுத்து வச்சிருக்கேன் சரக்கு வச்சிருக்கேன் இறக்கி வச்சிருக்கேன் கருத்த கோழி மிளகு போட்டு ಪಾಪ ಪೊಣ್ಣು ಮಗಳನ್ನ ಮೋನೆ ತುಯರೆ ಬೇಜಾರಾಪುಂಡು ಫೋನಾಗ ನಮ್ಮನೆ ಕುಸಿಟ್ಟು పోతుండు ಮೋನೆ ಈ ತಗೆಲೆತ್ತಿಂಡು ಚಪೆ ಚಪೆ ತೋಜೋಳು ದಾದಾಂಡು ಮಗ ದಾದಾಂಡು ಬೇಜಾರುಡುಲ್ಲ
ಸೆಲೆಕ್ಟ್ ಮಲ್ತುಜೇರು ಪಂಡೇರು ನಾಳೆ ಬೇಜಾರು ಮಲ್ಪೋಚಿಯ ಸಿಲೆಕ್ಟ್ ಆಯ್ತು ನಮ್ಮಲ್ಲ ಆನೆ ಕುದುರೆ ದಾಯರುಂಡು ಕುಡೊಂಜಿ ಕಾಂಪಿಟೇಷನ್ ಬರ್ಪುನು ಐಟ್ ನಮ್ಮ ಮಲ್ಪುಗ ಏರೆಗಳ ಯಾನು ಒಂಜೇ ಪಾತ್ರೆ ಬರ್ಪುನು ಒಂಜೆಡೆ ಸಿಲೆಕ್ಟ್ ಆಯ್ಜಾರು ವಿನ್ ಆಯ್ಜಾರು ಮಂಡೆ ಬೆಚ್ಚ ಮಲ್ಪೇರಿಜ್ಜಿ ನಂಕು ನನ್ನಲ್ಲ ದಿನ ಉಂಡು ಅಪಗ ತೂಕಂದು ಬನ್ನೋಡು ಹೌದಾದ ಪಿರವು ಕೈ ಕಟ್ಟದಿನ ತೂಕ ಕೈ ಓ ವಿನ್ನಾತಾಳು ಎಂಕು ಗೊತ್ತಿತ್ತು ಕಂಡು ನಿನ್ನ ಬುದ್ಧಿ ಎಂಚಿನಂದು ನಿನ್ನ ಮೋನೇನೆ ಒಂಜಿ ಚೂರು ಐಸಿರೈತನು ಒಂಜಿ ಸೈಡ್ ಕಣ್ಣು ಕಟ್ಟಿತ್ತು ವಿನ್ನ ಏನ ಇತ್ತೆ ಎಂಚ ಆಪುನು ಮಗ ಮಸ್ತ್ ಖುಷಿ ಆವೊಂದುಂಡು ಆಡೆ ಯಾನ್ ಎನ್ನಿತ್ತಿಜಿ ವಿನ್ ಆಪೇನ್ ಪಡೆದು ಅಂದ ಬೇರೆ ಜಡ್ಜಸ್ ಬತ್ತದ ಒಣ್ಣೇರು ಇಂದು ಸಾಂಗ್ ಎನ್ನ ಮಸ್ತ್ ಇಷ್ಟವಾಯಿನ ಸಾಂಗ್ ಒಂದು ಪಡೆದಂದು ಎಂಗ್ ಸ್ಟೇಜಿಗೆ ಆರೆ ಲಕ್ಕದ ಮತ್ತೆ ಎಂಗ್ ಸ್ಟೇಜ್ ಇಂದ ಕೊರಿಯರು ಎಂಗ್ ಪಾಡಿದೆ ಮಸ್ತ್ ಖುಷಿ ಆಯ್ತು ತುಲೆ ಖಾಲಿ ಕೆಲವೇರು ದಾದ ಮಲ್ಪೇರು ಪನ್ನಗ ಡ್ಯಾನ್ಸ್ ಮಲ್ಪುನ ಗಡಿ ಬಿಟ್ಟಿಟ್ಟು ಪದ್ಯ ಓವನ ಸಿಲೆಕ್ಟ್ ಮಲ್ಪೇರು ಎಡ್ಡೆ ಡ್ಯಾನ್ಸ್ ಮಲ್ಪೇರು ಅಂಡ ಮಾತೆಲ್ಲ ತರಿಟ್ಟು ದಿವೋಡೈನ ಪದ್ಯಲ ಒಂಜಿ ಎಡ್ಡೆಂತಿನ ಸಿಲೆಕ್ಟ್ ಮಲ್ಪುಲೆ ಅಂಚಿನ ಸ್ಟೆಪ್ಲ ಎಡ್ಡೆ ಮಲ್ಪುಲೆ ಎಂದು ಪನ್ನೊಂದು ಎಂಕ್ಲನ ಮೇರಿಗ ಕಂಗ್ರಾಟ್ಸ್ ಪನ್ನೊಂದು ಸಿಲೆಕ್ಟ್ ಆಯ್ನಕ್ಕೆ ಇರಿಗೆ ಕಂಗ್ರಾಟ್ಸ್ ಅಂಚಿನ ಪ್ರಾಕ್ಟೀಸ್ ಮಸ್ತ್ ಮಲ್ಪೋಡು ಏತು ಪ್ರಾಕ್ಟೀಸ್ ಮಲ್ಪೋರು ಮಸ್ತ್ ಪ್ರಾಕ್ಟೀಸ್ ಮಲ್ಪೋಡು ಓಕೆ ಮಾತೆರೆಗ್ಲ ಖುಷಿ ಆಂಡು ಎಂಕ್ಲನ ಮೇರಿನ ಫ್ರೆಂಡ್ಸ್ ನಕ್ಲೆಗ್ಲ ಖುಷಿ ಆದು ಪತೆ ಅಂದ ಅಕಲ್ ಮಸ್ತ್ ಸಪೋರ್ಟ್ ಮಲ್ತಿದ್ದೇರು ಥ್ಯಾಂಕ್ ಯು ಸೋ ಮಚ್ ಎನ್ನ ಮಾತ ಫ್ರೆಂಡ್ಸ್ ನಕ್ಲೆಲ್ಲ ಯಾನ್ ಜಾಬ್ ಮಲ್ಪು ನಲ್ಪ ಆಕಲ್ ಸಮೇತ ಬ್ರೇಕ್ ಟೈಮ್ ಮಾಡಿ ಎಂಕ್ ಬರ್ತದೆ ಸಪೋರ್ಟ್ ಮಲ್ತಿದ್ದೇರು ಪ್ರಾಕ್ಟೀಸ್ ಕೊರ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಫ್ರೆಂಡ್ಸ್ ಸನ್ಪ್ಯೂರು ಕಿಚನ್ ಕ್ವೀನ್ ಪನ್ಪಿನೊಂಜಿ ಸ್ಪರ್ಧೆಗೂ ನಮ್ಮ ಮೇರಿ ಅಲ್ಲಿನ ದೋಸ್ತಿ ನಡೆ ಪೋಯ್ನೇರ್ದವರ ಎಂಕಲ್ನ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ತಿಕ್ಕಣಿಗೆ ಅಂಚಾದುಪ್ಪುನಾಗ ಈ ಸನ್ ಪ್ಯೂರು ರಿಫೈನ್ಡ್ ಆಯಿಲ್ನು ಯಾನ್ ಮೇರಿಗೆ ಕೊರೊಂದುಲ್ಲೆ ಅಂಚಿನ ಕಿಚನ್ ಕ್ವೀನ್ ಸ್ಪರ್ಧೆಡು ಈರು ಭಾಗವಹಿಸೋಡು ಗೋಲ್ಡ್ ಕಾಯಿನ್ ಇರೆಗೆ ತಿಕ್ಕೋಡು ಎಂಚ ಭಾಗವಹಿಸುವರ ಅಂದ್ ಮಲ್ಪ ನಮ್ಮ ಸನ್ ಪ್ಯೂರು ರಿಫೈನ್ಡ್ ಆಯಿಲ್ದ ಬಗ್ಗೆ ದಾದ ಗೊತ್ತು ನೀರೆಗೂ ಇಂದು ಪಂಡಗ ಏನು ದುಮ್ಮು ಯೂಸ್ ಮಾಡ್ತಾ ಇತ್ತೆ ಇತ್ತೆಲ್ಲ ಹೊರ ಕನಪ ಅಂಕಲು ಇಂದೇಟು ಪಂಡ ಇರೆಗ ಆಯಿಲ್ ಪೂರ ಬೇತೆ ಪೂರ ಎಣ್ಣೆ ಪೂರ ಇರು ಒಗ್ಗರಣೆ ಪಾಡ್ನಾಗ ಇರೆಗ ಅಡಿಟ್ಟು ಬಣಲೆಡು ಜಿಡ್ಡುವರಿ ಲೆಕ್ಕ ಹಾಪುಡು ನೀರುಳ್ಳಿ ಬೇಗ ಅಡಿಪತ್ತಿ ಲೆಕ್ಕ ಹಾಪುಡು ಇಂದೇಟು ಇರೆಗ ಅಂಚದಲ್ಲ ಇಂದ ಪುಜಿ ಈಸಿಲಿ ಇರೆಗ ಕೆಂಪು ಹಾಪುಡು ನೀರುಳ್ಳಿ ಅಡಿಪತ್ತುಜಿ ಬೊಕ್ಕ ಇರೆಗ ಪರಿಮಳ ಲಾಂಚನೆ ಎಡ್ಡೆ ಪರಿಮಳ ಬರ್ಪುಡು ಬೊಕ್ಕ ಇರೆಗ ನುಪ್ಪುಗಳ ಪೂರ ಜಿಡ್ಡಿದ ಲೆಕ್ಕ ಪತ್ತುಜಿ ನುಪ್ಪು ಚಂಡಿ ಚೌಲಿ ಅಂಡಲ ಎಡ್ಡೆ ಪುಡಿ ಪುಡಿ ಆದುಪ್ಪುಡು ಗೊತ್ತಾಂಡತ್ತ ವೀಕ್ಷಕರೇ ಒಂದು ಉಪಯೋಗ ಮಲ್ತಿದಿನ ಒಂಜಿ ಉಪಯೋಗ ಮಲ್ತಿದಿನ ಮೇರಿ ಪನ್ನೊಂದುಲ್ಲೇರು ಅಂಚಾದ ಆಯ್ತ ಪೊಲಬು ನಿಕುಲ್ಲ ಮಲ್ತೊನ್ಲೆಂದು ಪನ್ನೊಂದು ಬಹುಮಾನ ಇರೆಗ ಸಿಲೆಕ್ಟ್ ಆಯ್ನಕ್ಕೆ ಥ್ಯಾಂಕ್ಸ್ ಅಂಚೆನೆ ದೇವರೆಡ್ಡೆ ಮಲ್ಪಾಡು ಇತ್ತೆದ ಜೋಕುಲು ಟಿವಿ ತುದು ಕಲ್ಪ ಅಂಚದುಪ್ಪುನ ಎಂಕ್ಲಿನ ಚೇತನ ಪ್ರಕಾಶ್ ರಡ್ಡು ದಿನ ಪ್ರಾಕ್ಟೀಸ್ ಮಲ್ತಿದ್ದರಿಗೆ ಓ ಸಾಂಗ್ ಪಾರ್ಟಿಸಿಪೇಟ್ ಮಲ್ತೊಂದುಳ್ಳಾರು ಕೀ ಎಂಕಾದ ಡ್ಯಾನ್ಸ್ ಒಂದು ಹಿಪ್ ಹಾಪ್ ಸ್ಟೈಲ್ ಮಾಡ್ತೀನಿ Yeah, the meat bros. Just tell me, I'm you wanna sing, oh? Ikke dhumke pe sa taaliyan. ಆದರೆ ಸನ್ ಪ್ಯೂರ್ ರಿಫೈನ್ಡ್ ಆಯಿಲ್ ಅವರಿಂದ ಒಂದು ಗಿಫ್ಟ್ ಕೊಡ್ತಾ ಇದ್ದೇವೆ ನಿಮಗೆ. ಸೊ ಅದನ್ನು ತಗೊಳ್ಳಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಯಾರಾದರೂ ಒಬ್ಬರು ಬರ್ತೀರಾ? ಥ್ಯಾಂಕ್ ಯು. ಖುಷಿ ಆಯ್ತಾ? ಅದರಲ್ಲಿ ಏನೋ ಇದೆ, ಅದು ಇನ್ನೊಂದು ಏನೋ ಐಟಮ್ ಇದೆ ಅಲ್ಲ, ಅದು ಕೊಟ್ಬಿಡಿ. ನೋಡಿ ಅಲ್ಲ, ಅವ್ರ ಹತ್ರ ಕೊಡಿ ಬಾಕ್ಸ್, ಅವರ ಗಿಫ್ಟ್ ಯಾಕೆ, ಅವರಿಗೆ ಕೊಡಿ. Mommy dance, dance, mommy dance, dance, mommy dance. Na 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 yeah. Na 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 yeah. ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ತಾ ಒಂಜಿ ಹೊಸ ಪಾರ್ಟಿಸಿಪೇಟ್ ಎಂಕ್ಲೆನ ಆಕಾಶ್ ಭವನ್ ಅವ್ರದ್ದು ಬೈದಿನಾರು ಚೇತನ ಪ್ರಕಾಶ್ ಸ್ವಾಗತವಲೆ ಎಂಚ ಡ್ಯಾನ್ಸ್ ಮಲ್ಪೋಡು ಬಂದು ಮಸ್ತ್ ಖುಷೀಟ್ ಬೈದಿಲೆಕೊಂಡು ಏತು ಸಮಯ ಪ್ರಾಕ್ಟೀಸ್ ಮಲ್ತಿದಾರು ಸಮಯ ನೆಜ್ಜಿ 2 days ಆತೆ ಖಾಲಿ ರಡ್ಡು ದಿನ ಇತ್ತೆದ ಜೋಕುಲು ಟಿವಿ ತುದು ಕಲ್ಪ ಅಂಚದುಪ್ಪನ ಎಂಕ್ಲಿನ ಚೇತನ ಪ್ರಕಾಶ್ ರಡ್ಡು ದಿನ ಪ್ರಾಕ್ಟೀಸ್ ಮಲ್ತಿದ್ದರಿಗೆ ಓ ಸಾಂಗ್ ಪಾರ್ಟಿಸಿಪೇಟ್ ಮಲ್ತೊಂದುಳ್ಳಾರು ಕೀ ಎಂಕಾದ ಡ್ಯಾನ್ಸ್ ಒಂದು ಹಿಪ್ ಹಾಪ್ ಸ್ಟೈಲ್ ಮಾಡ್ತೀನಿ ನಾನು. ಓಕೆ ಏರು ಕಲ್ಪಾದಿನ ಕೊರಿಯೋಗ್ರಾಫರ್ ಸ್ವಪ್ನ ಪಂಡದು ಬೈದೇರಾರು ಇಜ್ಜಿ ಯಾರು ಒಂಚೂರು ಬಿಸಿ ಇತ್ತೆ ನಂಗೆ ಪೋಯರ್ ಇತ್ತೆ ಯಾನ ಬೈದಿನ ಹೊರ್ತಿ ಓಕೆ ಇರ್ನ ಒಟ್ಟಿಗೆ ಇರಿಗೆ ಸಪೋರ್ಟ್ ಮಲ್ಪೇರೆ ಏರ್ ಬೈದೇರು ಮಗೆ ಇರು ಪುರುಲೆ ಇರುತ್ತೆ
ఓ ఎంకులే సపోర్టర్స్ నకులో ఎంకుల చేతన ప్రకాశ్న ఆవిడ దేవరెడ్డి మల్పాడు ఈ పొన్ను మగలికి మూజి జోకులు ఆయన మూజಿ ಜೋಕುಲ್ಲ ಅಪ್ಪೆ ಎಂಕ್ಲ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಡು ಇತ್ತೆ ಲಾಯ್ಕಿದ ಡ್ಯಾನ್ಸ್ ಕೊರಿಯರೆ ಪೋಂದುಲ್ಲೇರು ಮಾತೆರ್ಲ ನಿಕ್ಲೆನು ಮಾತಾ ಸೇರಾದೇರು ನಿಕ್ಲ ಎಂಕ್ಲ ನನ್ನ ಕುಟುಂಬ ಬಂದು ನಿಕ್ಲು ಮಾತೆರ್ಲ ಬೆಸ್ಟ್ ಆಫ್ ಲಕ್ ಪಲ್ಲೆ ಬೆಸ್ಟ್ ಆಫ್ ಲಕ್ ಮಗ. ಥ್ಯಾಂಕ್ ಯು. 4, 3, 2, 1. हाय हिल ने नचे ता तू बड़ी जच्चे हाय हिल ने नचे ता तू बड़ी जच्चे Yeah, the meat bros just tell me I'm you wanna sing एक ठुमके पे सौ ताड़ियां हिले जब लग तेरा हिलती है बाड़ियां एक ठुमके पे सौ ताड़ियां हिले जब लग मेरा हिलती है बाड़ियां एक ठुमके पे सौ ताड़ियां हिले जब लग तेरा हिलती है बाड़ियां 24 घंटे मुंडे रहंदे मेरे अगे पीछे जब हाय हिलते नचे ता तू बड़ी जच्चे हाय हिलते नचे ता तू बड़ी जच्चे जब हाय हिलते नचे तू बड़ी जच्चे. ಚೇತನಾ ಪ್ರಕಾಶ್, ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ನಿಮ್ಗೆ ಏನು ಅನ್ನಿಸ್ತಾ ಇದೆ ನಿಮ್ಮ ಪ್ರೋಗ್ರಾಮ್ ಬಗ್ಗೆ? ನೀವು ಮಾಡಿದ ಈಗ ಪರ್ಫಾರ್ಮೆನ್ಸ್ ಹೇಗಿತ್ತು? ನನಗೆ ಏನು ಅಂತ ಹೇಳೋಕ್ಕಾಗೋದಿಲ್ಲ. ನಾವೇನು ಥಿಂಕ್ ಮಾಡ್ತಾ ಇದ್ದೇವೆ ಅಂತೇಳಿ ಅನ್ನಿಸ್ತಾ ಇದ್ದೀರಾ? ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಫುಲ್ ನರ್ವಸ್ ಆಗಿದ್ದೇನೆ ಈಗ. ಓಕೆ, ಅಂದರೆ ಈಗ ನಿಮ್ಮ ಪರ್ಫಾರ್ಮೆನ್ಸ್ ಬೇರೆಯವರ ಜೊತೆ ಕಂಪೇರ್ ಮಾಡಿದರೆ ಏನು ಹೇಳೋದು? ಮ್ಯಾಮ್ ಎಂಚಾಂಡಿ ಇರ್ನ ಪರ್ಫಾರ್ಮೆನ್ಸ್ ಏರ್ ಕೊರಿಯೋಗ್ರಫಿ ಏರ್ ಮಾತಾಡ್ಲಿ ಸ್ವಪ್ನ ಅಂತ. ನಿಮಗೆ 3 ಜನ ಮಕ್ಕಳ? ಹಾಂ, ಗೊತ್ತೇ ಆಗಲ್ಲ ಮಾತ್ರ. ಅದಾದರೆ ನಿಜವಾಗಿ ನೀವು ಡ್ಯಾನ್ಸ್ ಕಾಂಪಿಟೇಷನಿಗಿಂತ ಬ್ಯೂಟಿ ಕಾಂಟೆಸ್ಟಿಗೆ ಹೋಗ್ಬೋದಿತ್ತಲ್ಲ. ನಿಮ್ಮ ಹಸ್ಬೆಂಡಿಗೆ ನಿಮ್ಗೆ ಇಷ್ಟ ಆಗೋದು ಗುಣ ಅಂತ ಹೇಳಿದ್ರೆ ಅವರು ಕೋಪ ಅಂತೇಳಿ ತುಂಬ ಕೋಪ ಮಾಡ್ತಾರೆ. ತುಂಬ ಕೋಪ ಮಾಡ್ತಾರೆ ನೋಡಿ. ಈಗ ನಾವು ನಿಮ್ಗೆ ಸೆಲೆಕ್ಟ್ ಮಾಡಿ ಮತ್ತೆ ಅವರು ಕೋಪ ಮಾಡ್ಕೊಂಡ್ರೆ ಏನ್ ಮಾಡೋದು ಹೇಳಿ? ಅವರೇ ತುಂಬಾ ಇದು ಮಾಡಿ ನನ್ನ ಕಳಿಸಿದ್ದು, ಹೋಗು ನೀನು ಅಂತ. ಅದು ನೀವು ಬರ್ದಿಲ್ಲಲ್ಲ ಇಲ್ಲಿ, ಅದಕ್ಕೋಸ್ಕರ ನಾವು ಈಗ ಸೆಲೆಕ್ಟ್ ಮಾಡೋದು ಯಾವ ರೀತಿ ಅಂತ ಹೇಳಿ ಗೊತ್ತಾಗ್ತದೆ ನಮಗೆ. ವಿ ಆರ್ ಕನ್ಫ್ಯೂಸ್ಡ್. ಒಂದು ಕೆಲಸ ಮಾಡೋಣ, ನಿಮ್ಗೊಂದು ಈಗ ನಮ್ಮ ಟಿವಿ ಗ್ರೂಪಿಂದ ಯಾರಾದರೂ ಒಂದು ಬಂದರೆ, ನೀವು ಇಲ್ಲಿ ಹೇಗೂ ಬಂದಿದ್ದೀರಿ, ಪರ್ಫಾರ್ಮ್ ಮಾಡಿದ್ದೀರಾ, ಈ ಬಾರಿ ಕಷ್ಟ ಇದೆ. ಸೊ ಸೀಸನ್ 3 ನೋಡೋಣ. ಆದರೆ ಸನ್ ಪ್ಯೂರ್ ರಿಫೈನ್ಡ್ ಆಯಿಲ್ ಅವರಿಂದ ಒಂದು ಗಿಫ್ಟ್ ಕೊಡ್ತಾ ಇದ್ದೇವೆ ನಿಮಗೆ. ಸೊ ಅದನ್ನು ತಗೊಳ್ಳಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಯಾರಾದರೂ ಒಬ್ಬರು ಬರ್ತೀರಾ? ಥ್ಯಾಂಕ್ ಯು. ಖುಷಿ ಆಯ್ತಾ? ಅದರಲ್ಲಿ ಏನೋ ಇದೆ, ಅದು ಇನ್ನೊಂದು ಏನೋ ಐಟಮ್ ಇದೆ ಅಲ್ಲ, ಅದು ಕೊಟ್ಬಿಡಿ. ನೋಡಿ ಅಲ್ಲ, ಅವ್ರ ಹತ್ರ ಕೊಡಿ ಬಾಕ್ಸ್. ಅವರ ಗಿಫ್ಟ್ ಯಾಕೆ, ಅವರಿಗೆ ಕೊಡಿ. ಅಲ್ಲ, ನಿಮ್ಮನ್ನು ಸೆಲೆಕ್ಟ್ ಮಾಡದಿದ್ರೆ ನಿಮ್ಮ ಗಂಡ ಕೋಪ ಮಾಡ್ಕೊಂಡ್ರೆ ಏನು ಮಾಡೋದು ಮತ್ತೆ? ತುಂಬಾ ಖುಷಿ ಪಡ್ತಾರೆ. ನಾನು ಅದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳು ತುಂಬ ಖುಷಿ ಪಡ್ತಾರೆ. ಓಕೆ, ಅವ್ರ ಹತ್ರ ಹೇಳಬೇಕು, ಇನ್ನು ಅವರು ಕೋಪ ಮಾಡ್ಲಿಕ್ಕಿಲ್ಲ. ಬಿಕಾಸ್ ಯು ಹ್ಯಾವ್ ಟೇಕನ್ ದ ಕ್ರೌನ್, ಯು ಆರ್ ಅ ಕ್ವೀನ್ ನಾವು. ಇನ್ನು ಕ್ವೀನ್ ಮೇಲೆ ಯಾರು ಕೋಪ ಮಾಡ್ತಾರೆ ಹೇಳಿ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೆಲೆಕ್ಟ್ ಆನಾಗ ಏತು ಖುಷಿ ತುಲೆ ಮೂಜಿ ಜೋಕ್ಲೇನು ಪೆದ್ದನಾಗ ಸಮೇತ ಈ ನಮನೆದ ಐಸ್ರ ಈ ಬಣ್ಣನ ಮೋಹನ್ ಹಿಡಿಜಾಡು ಇನ್ನು ಎಂಕ್ಲಿನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಸನ್ ಪ್ಯೂರ್ ದಕ್ಲಿನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಎಂಕ್ಲಿನ ಚೇತನ ಪ್ರಕಾಶ್ ವಿನ್ನಾತೇರು ಬಂಡ ಸಿಲೆಕ್ಟ್ ಆತೇರು ಬಾಲೆ ಇತ್ತೇಂಚ ಅವನುಂಡು ಮಸ್ತ್ 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 ಖುಷಿ ಅವನುಂಡು. ಮಸ್ತ್ ಖುಷಿ ಆಪ್ನಲ್ಲೇ ಕೊಡಿ ಎಂಕ್ಲೆ ಗಮ್ಮತ್ತು ಕೊರಡಿತ್ತೆ. ಅಜ್ಜಿಗೆ ಬೊಕ್ಕ ನಿಕ್ಲೆ ನಮ್ಮ ಮಾತಾ ವೀಕ್ಷಕರು ಇರೆಗೆ ಆಶೀರ್ವಾದ ಮಾಡ್ತಿದ್ದೀನಿ. ಪೂರೆಲ್ಲ ಅಂಕ ಸಪೋರ್ಟ್ ಕೊಡ್ತೇರಿ. ಆಯ್ತು ಪನ್ನಡು ಪಂಡ ಹಸ್ಬೆಂಡ್ ಬುಕ್ ಆ್ಯಂಡ್ ದಟ್ ಜೋಕ್ಲಿ
ಕಂಡ ನಿಜಂದೆ ವಾ ಕಾರ್ಯಕ್ರಮ ಪೊಣ್ಣೂರು ನಲಿಪೆರ್ನೆ ಸಾಧ್ಯಜಿ ಕಂಡನೆಲ್ಲೆಗೆ ಫಸ್ಟ್ ಏರ್ ಮಾತಾ ಡ್ಯಾನ್ಸ್ಗೆ ಬೈದರು ಅಕ್ಕಲ್ನ ಕಂಡನೆಲ್ಲೆಗೆ ಎಂಕಲು ಮಾತೆರ್ಲ ವಿಶ್ ಮಾಡ್ತಂದುಲ್ಲ ನಿಕ್ಲನ ಸಪೋರ್ಟ್ ಖಂಡಿತ ಬೋಡು ಅಂಚಿನ ಚೇತನ ಪ್ರಕಾಶ್ ಸಿಲೆಕ್ಟ್ ಆತೇರು ದೇವರೆಡ್ಡೆ ಮಲ್ಪಡು ನಾನು ಮನೆ ಪಂದ್ಯ ಕುಲ್ನತ್ತು ರಡ್ಡು ದಿನದ ಪ್ರಾಕ್ಟೀಸ್ ಯಾವುಜಿ ಒಂಜಿ ಮಸ್ತ್ ಪ್ರಾಕ್ಟೀಸ್ ಮಲ್ಪೋಡು ಏತು ದಿನ ಮಲ್ಪೋರು ನನ್ನ ತೋಡು ನನ್ನ ದಾದ ಪೂರ ಮನ್ಪರುಂಡು ಪೂರ ಮನ್ಪೆ ಡ್ಯಾನ್ಸ್ ಖಂಡಿತವಾದ ವೈಟ್ ಪಿರನರ್ಗೆರೆ ಬಲ್ಲಿ ಲಾಯ್ಕದ ಪ್ರಾಕ್ಟೀಸ್ ಆತ ನೀನು ಇತೆ ವಿನ್ ಆಯ್ಬೇಕ ನರ್ವಸ್ ಆಯ್ರಂಡ ಮಸ್ತ್ ಖುಷಿ ಅಣ್ಣ ನನ್ನ ಪೋದು ಬಂಜಿ ನಿಲ್ಲಿಕ್ಕೆ ಮನಸ್ ಮನ್ಪೆ ಓಕೆ ಬಂಜಿ ನಿಲ್ಕೆ ವನಸ್ಲಾ ಮಲ್ಪುಲೆ ಪ್ರಾಕ್ಟೀಸ್ಲಾ ಮಲ್ಪುಲೆ ಕಾರ್ಯಕ್ರಮ ಎಂಕ್ಲಿನ ಮಾತೇರೆಲ್ಲ ತೂಪಿನಂಚಿನ ಒಂಜಿ ಕಾರ್ಯಕ್ರಮ ಅದು ಮೂಡ್ದು ಬರರೆ ನಿಕ್ಲಿನ ಸಪೋರ್ಟು ಪ್ರೋತ್ಸಾಹ ಖಂಡಿತ ಬೋರ್ಡು ಚೇತನ ಪ್ರಕಾಶ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದು ಬಲಿಪುಂಟುಲ್ಲ ಮೋಳು ಓಡೆ ಬಲಿಪುಣ್ಯ ಇರೇಗ ಕೊರಿಯರುಂಡು ಮಗ ಬಾಲೆ ಒಂದು ಸನ್ಪ್ಯೂರು ಈ ರೀತಿ ಕಾಲಿ ಪೋದು ಮೂರು ನಲಿಪುನ ಗಡಿ ಬಿಟ್ಟಿಟ್ಟು ಅಟಿಲ್ಲ ಮಲ್ಪುನ ಮರತದಲು ಇಲ್ಲಾಡು ಜೋಕುಲ್ ಪುರ ಬುಲ್ತೊಂದುಲ್ಲೇರದ ಅಣ್ಣ ನೆಟ್ ಅಟಿಲ್ ಮಲ್ಪೋಡು ದೇ ಸನ್ಪ್ಯೂರ್ ದಾಖಲೆನ ಎಣ್ಣೆ ಭಾರಿ ಲಾಯ್ಕದ ಎಣ್ಣೆ ನೆಟ್ ದಾಲ ಕೆಮಿಕಲ್ ಇಜ್ಜಿ ಚೇತನ ಪ್ರಕಾಶ್ ಅಂಚೆನೆ ಅಟಿಲ್ದೊಂಜಿ ಸ್ಪರ್ಧೆ ಉಂಡು ಕಿಚನ್ ಕ್ವೀನ್ ಪನ್ಪಿನ ಐಕ್ಲ ಇರ್ ಪಾರ್ಟಿಸಿಪೇಟ್ ಮಲ್ಪೋಡು ದೇವರೆಡ್ಡೆ ಮಲ್ಪಾಡು ಥ್ಯಾಂಕ್ ಯು ಜ್ವರ ಇತ್ತು ಆಂಡಲ ಈ ಕಾರ್ಯಕ್ರಮ ಒಂಜಿ ಭಾಗವಹಿಸೋಡು ಪಂಪಿನ ಉಮೇದು ಅಪ್ಪೆಲ್ಲು ಏಪಲ್ ಅಂಚೆನೆ ದೇಗ ಬಂಡುಡ ಇಲ್ಲಡು ತನಕು ಹುಷಾರಿಜ್ಜಿನಲ್ಲ ಮಲ್ಲೆತ್ತು ಎನ್ನ ಕಂಡನಿ ಎಂಚಿನ ಮಲ್ಪೇರ ಆರ ಆಫೀಸ್ ಪೋನಂಗ ಅಟಿಲ್ ತಯಾರು ಮಲ್ಪೋಡ ಎನ್ನ ಬಾಲೆ ಸಾಲೆಗೆ ಬೋಡು ಅಪ್ಪೆಲ್ಲೆನ ಮನಸ್ಸೇ ಇಂಚಿನಾನೆ ನಿಮ್ಮ ಗಂಡನ ಇಷ್ಟ ಆಗದಂಥ ಗುಣ ಅಂತೇಳಿದರೆ ಲೇಜಿನೆಸ್ ಅಂತೇಳಿ ಬರ್ದಿದ್ದೀರಿ ಲೇಜಿನೆಸ್ ಅಂತೇಳಿ ದಟ್ ಈಸ್ ಇಷ್ಟ ಆಗದೆ ಹೌದು ಇಷ್ಟ ಆಗದೆ ಇರುವಂಥದ್ದು ಯಾಕೆ ಬಿಡ್ತೀರಾ ಅವ್ರ ಹತ್ರ ಲೇಜಿ ಆಗಲಿಕ್ಕೆ ಡಾನ್ಸ್ ಮಾಡಿಸಿ ಅವರಿಂದ ಡಾನ್ಸ್ ಮಾಡಿ ನಾವು ಹೆಂಡತಿ ಡಾನ್ಸ್ ಮಾಡಿಸಿದಷ್ಟು ಗಂಡನನ್ನು ಬೇರೆ ಯಾರು ಮಾಡಿಸ್ಬೋದು ಹೇಳಿ ಸನ್ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಕು ಕುಡೊಂಜಿ ಎಂಕ್ಲೆನ ಗೆಸ್ಟ್ ಬೈದೇರು ಗೆಸ್ಟ್ ಅತ್ತು ಪಾರ್ಟಿಸಿಪೇಟು ಏರು ಸುರತ್ ಕಲರ್ದು ಬೈದೇರಿಗೆ ಸುಪ್ರಿಯಾ ಆತ ಓ ಸುಪ್ರಿಯಾ ಎಂಚಾಯ ಐತೆ ಡ್ಯಾನ್ಸ್ಗೆ ಏತು ತಯಾರಿ ಮಲ್ತಿದ್ದಾರೆ ಸುಪ್ರಿಯಾ ಒಂಜಿ ದಿನ ತಯಾರಿ ಮಾಡ್ತಿದ್ದೆ ಅವ್ಟ್ಲ ಜ್ವರ ಇತ್ತುಂಡು ಓಕೆ ಜ್ವರ ಇತ್ತು ಆಂಡಲ ಈ ಕಾರ್ಯಕ್ರಮ ಒಂಜಿ ಭಾಗವಹಿಸೋಡು ಪಂಪಿನ ಉಮೇದು ಅಪ್ಪೆಲ್ಲು ಏಪಲ್ ಅಂಚೆನೆ ದೇಗ ಬಂಡುಡ ಇಲ್ಲಡು ತನಕು ಹುಷಾರಿಜ್ಜಿನಲ್ಲ ಮಲ್ಲೆತ್ತು ಎನ್ನ ಕಂಡನಿ ಎಂಚಿನ ಮಲ್ಪೇರ ಆರ ಆಫೀಸ್ ಪೋನಂಗ ಅಟಿಲ್ ತಯಾರು ಮಲ್ಪೋಡ ಎನ್ನ ಬಾಲೆ ಸಾಲೆಗೆ ಬೋಡು ಅಪ್ಪೆಲ್ಲೆನ ಮನಸ್ಸೇ ಇಂಚಿನಾನೆ ಹಂಚಿ ತಿನ್ನಲ್ಪ ಈ ಕಾರ್ಯಕ್ರಮ ಭಾಗವಹಿಸಿದ್ರೆ ಹುಷಾರಿಜ್ಜಿನಲ್ಲ ಬೈದೋಳ್ಗೆ ಎಂಕ್ಲೇನ ಸುಪ್ರಿಯಾ ಬಾಲೆ ಡ್ಯಾನ್ಸ್ ಮಲ್ಪೋಡು ಬಂದು ಎಂಚ ಮನಸ್ಸು ಬತ್ತು ನೀರೇಗು ಆ್ಯಕ್ಚುಲಿ ಎಲ್ಲೇ ಡ್ಯಾನ್ಸ್ ಮನ್ಪೋಡು ಪನ್ನೊಂದು ಇಷ್ಟ ಇತ್ತು ಒಂದು ಟಿವಿ ಬರೋಡು ಪೂರಕ್ಲ ತೂವೋಡು ಒಂದು ಕ್ರೇಜಿ ಇಪ್ಪುಣತೆ ಮಾತಾರೆ ಅಂಚ ಅದೊಂದು ನಮ್ಮ ಟಿವಿ ಬರ್ಪೆ ಬನ್ನೊಂದಿತ್ತೆ ಪೂರಕ್ಲಿಗ್ಲ ಪಂತೆ ಅಂಚ ಬರೊಂದುಲ್ಲ ಸೆಲೆಕ್ಟ್ ಆಪೇನೆ ತೂವೋಡು ನಾನು ಖಂಡಿತ ಈರು ಸಿಲೆಕ್ಟ್ ಆಪಾರ ದೇಕ್ ಬಂಡ ನಂಗೆ ಓವುಲ ಒಂಜಿ ಬೇಲೆ ಮಲ್ಪುನಾಗ ಒಂಜಿ ಉಮೇದ್ ಬೋಡು ನಮ್ಮ ವಿನ್ ಆಪ ಪನ್ಪಿನ ಒಂಜಿ ಮನಸ್ಸಿಡು ಬೋಡು ಖಂಡಿತವಾದ ಅವೇ ಒಂಜಿ 50% ನಮ್ಮ ವಿನ್ ಆಪಿನಡೆ ಕೊನಪುಣಿಗೆ ಆ ಉತ್ಸಾಹ ನಂಗೆ ಬೋಡು ಇರೆಗ್ ಡ್ಯಾನ್ಸ್ ಮಲ್ಪೇರೆ ಏರ್ ಪ್ರೋತ್ಸಾಹ ಕೊರೊಂದುಲ್ಲೇರು ಪ್ರೋತ್ಸಾಹ ಇದ್ದ ಮುಟ್ಟೆ ಇರ್ಲಿದ್ದು ನಾನು ಮಿನಿ ಆಯಡ ತೂಪೆ ಇತ್ತೆ ಯಾನೆ ಮನ್ಪೆ ಸಿಲೆಕ್ಟ್ ಆಂಡ ಮಾತೆಲ್ಲ ಪಿರಾಡು ಬರ್ಪೇರು ನಮ್ಮ ಜೀವನೋಡ್ ಲಂಚೆನೆ ಕಷ್ಟ ಉಪ್ಪುನಾಗ ಒರಿಯಲ್ಲ ಯಾರು ಪೂಜೆರು ಸುಕೋಡು ಉಪ್ಪುನಾಗ ಮಾತೇರ್ಲ ಬಿನ್ನೇರು ನಾಕುಲ್ ನಮ್ಮ ಇಲ್ಲಡೆ ಅಂಚ ಆಯರೆ ಬಲ್ಲಿ ಎಂಕ್ಲನ ಸುಪ್ರಿಯನೊಟ್ಟಿಗೆ ಎಂಕುಲ್ ಮಾತೇರ್ಲ ಬೆಸ್ಟ್ ಆಫ್ ಲಕ್ ಮಗ ಎಡ್ಡ ಮಲ್ತು ನಲ್ತದು ಓ ವಿನ್ ಅದು ಬರೋಡು ಅಂಚೆನೆ ಕಂಡನೆ ಉಳ್ಳೇರು 6 ಮಂತ್ದೇರು ಪೋಲ ನಿಕ್ಕಿಷ್ಟ ಎತ್ತಿನ ಮನ್ಪ್ಲ
ನೀ ಕಾಪುಂಡು ಮನ್ಪಲ ಪನೊಂದು ಪನ್ಪೇರು ಆತು ಮಲ್ತಿನೇ ಮಲ್ಲ ಆರು ಒಂಜಿ ಮಲ್ಲ ಪ್ರೈಸ್ ಕೊರ್ಲೆಕನೆ ಆತು ಪನ್ಪಿನ ಕುಲಿ ಏರುಲಿ ರಿತ್ಯದ ಕಲಡು ದೇವರೆಡ್ಡೆ ಮಲ್ಪಾಡು ಸುಪ್ರಿಯಾ ಬೇಗ ಪೋದು ಲಾಯ್ಕ್ ಮಲ್ತು ಸ್ಟೆಪ್ ಮಲ್ತದು ಇರು ಸಿಲೆಕ್ಟ್ ಅದು ಬರೋಡು. ಥ್ಯಾಂಕ್ ಯು ವೆರಿ ಮಚ್ ಇನ್ನು ಆಶೀರ್ವಾದ. ದೇವರೆಡ್ಡೆ ಅಲ್ಪಾಡು ಮಗ ದೇವರೆಡ್ಡೆ ಅಲ್ಪಾಡು. ಆಲ್ ದ ಬೆಸ್ಟ್ ಸುಪ್ರಿಯಾ, ಬೆಸ್ಟ್ ಆಫ್ ಲಕ್. 5, 4, 3, 2, 1. ಸುಪ್ರಿಯಾ, ಎಸ್ ಟಯರ್ಡ್ ಹತ್ರ? ಯಾ ಫಾರ್ ಮೀ ಫೀವರ್ ಆ್ಯಕ್ಚುಲಿ, ದ್ಯಾಟ್ಸ್ ವೈ ಲಿಟಲ್ ಬಿಟ್. ಓಕೆ, ತುಂಬ ಎನರ್ಜಿ ಬೇಕು. ನನಗೊಂದು ಏನು ಖಂಡಿತ ಹೇಳಿದರೆ, ಕೆಲವು ಕಡೆ ನೀವು ಯಾವಾಗ ಕಾನ್ಫಿಡೆನ್ಸ್ ಇಲ್ವಾ ಅಂಥ ಪ್ರಾಪ್ಸ್ಗಳನ್ನು ಯೂಸ್ ಮಾಡಬೇಡಿ. ಓಕೆ ಓಕೆ ಮ್ಯಾಮ್. ಓಕೆ, ಸೊ ಆ ಪ್ರಾಪ್ಸ್ ಏನು ನೀವು ತಗೊಳ್ತೀರಿ ಅದರ ಮೇಲೆ ನಿಮಗೆ ಕಂಟ್ರೋಲ್ ಇರಬೇಕು ಕಂಪ್ಲೀಟ್. ಸೊ ಅದನ್ನು ನೀವು ಮುಂದೆ ಹೋದ್ರಿ ಅಂತೇಳಾದರೆ ಇಲ್ಲಿಂದ ನಂಗೆ ಗೊತ್ತಿಲ್ಲ ಹೋಗ್ತೀರಾ ಇಲ್ವ ಅಂತೇಳಿ, ಬಟ್ ಐ ಆಮ್ ಟಾಕಿಂಗ್ ಇನ್ ಜನರಲ್. ಸೊ ಯಾವುದೇ ಡ್ಯಾನ್ಸಿಗೆ ಹೋಗುವಾಗ ಏನು ಪ್ರಾಪ್ಸ್ ನೀವು ತಗೊಳ್ತೀರಿ ಅದರ ಮೇಲೆ ನಿಮಗೆ ಕಂಪ್ಲೀಟ್ ಕಂಟ್ರೋಲ್ ಇರಬೇಕು. ನಿಮ್ಮ ಗಂಡನ ಇಷ್ಟ ಆಗದಂಥ ಗುಣ ಅಂತೇಳಿದರೆ ಲೇಸಿನೆಸ್ ಅಂತೇಳಿ ಬರ್ದಿದ್ದೀರಿ. ಲೇಸಿನೆಸ್ ಅಂತೇಳಿ ದಟ್ ಈಸ್ ಇಷ್ಟ ಆಗದಿರೋ ಗುಣ. ಇಷ್ಟ ಆಗದೆ, ಹೌದು, ಇಷ್ಟ ಆಗದೇ ಇರುವಂಥದ್ದು. ಯಾಕೆ ಬಿಡ್ತೀರಾ ಅವ್ರ ಹತ್ರ ಲೇಸಿ ಆಗಲಿಕ್ಕೆ? ಡ್ಯಾನ್ಸ್ ಮಾಡಿಸಿ ಅವರಿಂದ. ಡ್ಯಾನ್ಸ್ ಮಾಡಿ ನಾವು ಹೆಂಡತಿ ಡ್ಯಾನ್ಸ್ ಮಾಡಿಸಿದಷ್ಟು ಗಂಡನನ್ನು ಬೇರೆ ಯಾರು ಮಾಡಿಸ್ಬೋದು ಹೇಳಿ? ದಟ್ ಅದು ಹೌದು, ಆದರೆ ಅವ್ರು ಡ್ಯಾನ್ಸ್ ಮಾಡಿದರೆ ನಾವು ಓಡಿ ಹೋಗ್ತೇನೆ ಮತ್ತೆ. ಓಕೆ ಓಕೆ, ಸೊ ಏನು ಮಾಡೋದು ಅರುಣ್? ಸುಪ್ರಿಯಾ ಏರ್ ಕೊರಿಯೋಗ್ರಫಿ ಮತ್ತಿನ್ನೆತ್ತ ಯಾನಿ ಮಂದಿನಿ ಈರೆ ಕೊರಿಯೋಗ್ರಾಫರ್ ಇರಲಿ ಇದೇ ಪಂಡ ಪುರ್ಸೊತ್ತಿ ಜನ ರಡ್ಡು ದಿನಟ್ಟು ಮಂತಿನಿ ನಾನು ಅಂಚ ಆಕ್ಚುಲಿ ಹುಷಾರಿತ್ತು ಜಿ. ಓಕೆ, ಅಂಚ ರಡ್ಡು ದಿನಟ್ಟು ಪ್ರಾಕ್ಟೀಸ್ ಮಂತ್ ಬೈದಿನಿ. ಆಂಡ ಇರಡ ಎನರ್ಜಿ ಒಂದು ಬಾರಿ ಕಮ್ಮಿ ಉಂಟು ಇರು. ಏನು ಜ್ವರ ಬತ್ತಿತ್ತು ನೀರಿಗೆ ಹೆಂಚಿನ? ನೋಡಿ, ನಿಮಗೆ ಸಣ್ಣ ಬಾಡಿ ಇದೆ, ಅದಕ್ಕೆ ಮಸ್ತ್ ಸ್ವೆಟ್ಟ ಒಂದಿಲ್ಲ. ಆಕ್ಚುಲಿ ಇತ್ತೆಲ್ಲ ಫೀವರ್ ಉಂಟು ಅನ್ಸಾದವು. ನೋಡಿ, ನೀವು ನಿಮಗೆ ತುಂಬ ಇಲ್ಲ, ಅದರಿಂದಾಗಿ ದಟ್ ಈಸ್ ಯುವರ್ ಪ್ಲಸ್ ಪಾಯಿಂಟ್. ಸೊ ಎನರ್ಜಿ ನಿಮ್ಮಲ್ಲಿ ಒಳಗಿರುವ ಎನರ್ಜಿಯನ್ನು ತಂದು ಯು ಕ್ಯಾನ್ ರಿಯಲಿ ಡೂ ವೆಲ್.
ನೀವು ಒಳ್ಳೆ ಬಿರಿಯಾನಿ ಕುಕ್ ಮಾಡ್ತೀರಿ ಅಂತೇಳಿ ಗೊತ್ತಾಯ್ತು, ಹೌದಾ? ಸರಿ, ಹಾಗಾದ್ರೆ ಒಂದು ಡೀಲ್ ಮಾಡೋಣ. ನೆಕ್ಸ್ಟ್ ರೌಂಡಿಗೆ ಬಿರಿಯಾನಿ ತಗೊಂಡ್ ಬರ್ತೀರಂತ ಹೇಳಿದ್ರೆ ನಿಮ್ಮನ್ನು ಮುಂದೆ ಕಳಿಸು. ಸೆಲೆಕ್ಟ್ ಮಾಡೋಣ, ಆಗ್ಬೋದಾ? ಥ್ಯಾಂಕ್ ಯು. ನಂಗೆ ಗೊತ್ತಿಲ್ಲ, ಇದು ನಂದು ಮಾತ್ರ ಡೀಲ್, ಅವ್ರದ್ದು ಏನಿದೆ ಗೊತ್ತಿಲ್ಲ. ವಾಟ್ ಯು ಸೇ ಅರುಣ್? ಒಂದು ಕೆಲಸ ಮಾಡೋ, ಇವರು ಬಿರಿಯಾನಿ ತಂದು ಕೊಡಲಿ, ಆದರೆ ಈ ಸೀಸನಲ್ಲಿ ಇಲ್ಲಿಗೆ ನಿಲ್ಲಿಸುವ ಇವರನ್ನು. ಓಕೆ, ಓಕೆ, ಏನ್ ಮಾಡ್ತೀರಾ? ಥ್ಯಾಂಕ್ ಯು. ಇವರು ಸೀಸನ್ 3ಗೆ ರೆಡಿಯಾಗಿ ನೀನು. ಓಕೆ, ಐ ಥಿಂಕ್ ಅರುಣ್ ನೋಡಿ, ಸುಮ್ಮನೆ ಬಿರಿಯಾನಿ ತಿನ್ಲಿಕ್ಕೆ ಆಗೋದಿಲ್ಲ. ಬಿರಿಯಾನಿ ಅವ್ರು ಮಾಡಿ ಬಂದು- ತನ್ನಿ, ಆದರೆ ನೆಕ್ಸ್ಟ್ ರೌಂಡಿಗೆ ಕಷ್ಟ. ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡಿವಲ್ಲ ನಾವು. ನೋ, ಸೀಸನ್ 3ಗೆ ನೀವು ರೆಡಿಯಾಗಿ. ಥ್ಯಾಂಕ್ ಯು. ಓಕೆ, ಬಂದು ಬಿಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಂದು ಬಿಡಿ. ಕಮ್. दादा मग ಸೆಲೆಕ್ಟ್ ಆಯ್ನ ಯಾನು ಚಳಿ ಮಿನಿ ಆಪುನ ಅಂದೇನಿ. ಓ ದೇವರೇ, ಈ ಬಾಲೆಗೊಂದು ಏತು ಖುಷಿ ತುಲೆ. ಯಾನ್ ಇತ ರಡು ಮೂಜಿ ಪಾರ್ಟಿಸಿಪೇಟ್ ಕಡುಪುಡಿಯೇ ಏರ್ಲೆಜ್ಜಿನ ಮಲ್ಲತಿ ಯಾನ್ ಆಶೀರ್ವಾದ ಮಲ್ಪೆ ಅಂದು ಇತ ಮಾತ ಪಾರ್ಟಿಸಿಪೇಟ್ ನಕಲು ಈ ಪರಬುನ ಕಾರ್ ಬತ್ವೇರ ಅಂದು. ಸುಪ್ರಿಯಾ ಸಿಲೆಕ್ಟ್ ಆಯ್ರೆ ಮಗ. ಎಂಚಿನ ಸಾಂಗ್ ಮಲ್ತೀನಿ ಇರು ಡ್ಯಾನ್ಸ್? ಯಾನು ರಿಮಿಕ್ಸ್ ಸಾಂಗ್ ಮಂತೀನಿ. ಒಂದು ಚಮ್ 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 ಅವು ಚಮ್ ಚಮ್ ಮಾಡ್ತದು, ಚಿಮ್ ಚಿಮ್ ಮಾಡ್ತದು ಬರ್ತದು. ಆ ಗುಲಾಬಿದ ಆ ತರೇಟೆ ದಿವೊಂದು ಬೈದೋಲು ಸುಪ್ರಿಯಾ. ಈತ ನಾನು ಪ್ರಾಕ್ಟೀಸ್ ಮಲ್ಪೋಡು ಮಗ. ಹಾ, ಗ್ಯಾರಂಟಿ ಸರಿ ಪ್ರಾಕ್ಟೀಸ್ ಮಾಡ್ತದೆ ಬರ್ತದೆ. ಈತ ಇಲ್ಲಾಡು ಪೋನಾಗ ಕಂಡೆನಾಗ ಏತು ಖುಷಿಯ ಒಂದು ಎನ್ನುಲೆಗೆ ಏತು ಖುಷಿ ಅವು, ಕೆಲವು ಖುಷಿ ಅವು, ಮಸ್ತ್ ಖುಷಿ ಅವು. ಕೆಲವು ಖುಷಿ ಅವ ಎಂಚಿನ ದೇವರೇ ಗೊತ್ತು. ನಾನು ಇಲ್ಲಡೆ ಹೋಗ್ಬೇಕು ಎಂಗಳು ಕ್ಯಾಮರಾದೀನ ಗೊತ್ತಾವು ಏತು ಖುಷಿ ಒಂದು ಆಂಡ ಬಾಳೆ. ಈ ರೀತಿ ಸಿಲೆಕ್ಟ್ ಆಯ್ನ ಇರೇಗ ಎಂಕುಲೊಂಜಿ ಬಹುಮಾನ ಕೊರಪ ಎಂಕುಲು. ಹಾಂ ದೊತ್ತೋನ್ವರತ್ತ ಕುಂತುಳಿ ನಾವು ಒಂದು ಫ್ರೆಂಡ್ ಬಾ ಇದ್ದೇವೆ, ಯಾರೆಲ್ಲ ಒಂಚೂರು ಲೆಪ್ಪು ಯಾನಿ ಒಂಚೂರು ದಯ ಇಡೀ ಲೆಪ್ಪುಲೆ. ಹಾಂ ಬಲೆ ಬಲೆ ಏರವು. ಕವಿತಾ ಬಂದು. ಓಕೆ, ಕವಿತಾ. ಓ ಮಸ್ತ್ ಖುಷಿ ಟುಲೇರು ದೋಸ್ತಿಯಲ್ಲೋ ಕವಿತಾ. ಇತ್ತೆ ಸುಪ್ರಿಯಾ ವಿನ್ ಸಿಲೆಕ್ಟ್ ಆಟಿಯರು ಎಂಚ ಏತ್ ಖುಷಿ ಆಪುಂಡು? ಇಂದು ಮಸ್ತ್ ಖುಷಿ ಅಂದು ಇತ್ತ ಅರ್ನ ಸ್ಟೆಪ್ ಹುಡು ಇರು, ಕೆಲವು 2 ಸ್ಟೆಪ್ ಇರ್ನಲ್ಲ ಉಂಡಿಗೆ ಅಂದ ಅವರ ನನಗೆ ನೋಡವು ಮಲ್ಲೆತ್ತು ಇಂಚೆನೆ ಪ್ರೀತಿ ಡುಪ್ಪುಲೆ ಖಂಡಿತವಾದ್ಲ. ಒಟ್ಟಿಗೆ ನಮ್ಮ ಅಕ್ಕ ಮೆಗ್ದಿನ ಹಾಕಲು ಇಜ್ಜಿಂದಾಂಡ ನಂಗೆ ಜೀವ ಕೊರ್ಪಿನ ದೋಸ್ತಿಯಲ್ಲೂ ಮುಖ್ಯಗೆ ಖಂಡಿತವಾದ್ಲ. ಅಂಚಿನೊಂಜಿ ದೋಸ್ತಿನ ಪಡೆವಂದರಿಂದ ಎನ್ನುವೆ ನಿಕ್ಲೆ 2 ಜನಕ್ಲ ಒಟ್ಟಿಗೆ ಎಣ್ಣೆ ಕೊರ್ಪೆ. ಹಾಂ ದೊತ್ತೊಳ್ಳಿ. ಇದು ಸನ್ಪ್ಯೂರ್ ಎಣ್ಣೆ ಲಾಯ್ಕದ ಅಟೀಲ್ ಮಲ್ತದು. ನೆಕ್ಸ್ಟ್ ಇರು ಕಾಂಪಿಟೇಷನ್ಗೆ ಬಂದಾಗ ಎಂಚ ಇತ್ತಿನ ಎಣ್ಣೆ ಎಂದು ಪನ್ನೋಡಿ ಇಂಕ್ ದೇವರೆಡ್ಡೆ ಮಲ್ಪಾಡು. ಸರಿ, लट पट कमर दामिनी अधर रागिनी हो. लट पट कमर दामिनी अधर रागिनी मेरे घर आई कैसी सजी. Actually, ma'am, we are childhood friends. Okay. So we used to dance together, eat together, play together, study together. पिंग्यानी माल बोलवली रात खालवली पोरी पिंगा. ಅರುಣ್ ಸರ್, ಯಾನೊಂಜಿ ಪಾತ್ರಪ್ಪ ಅಂತ ಲಾಸ್ಟ್ ಸೀಸನ್ ಆಕ್ಚುಲಿ ಬರೋದಿತ್ತಂದ್ರೆ ಓಕೆ, ಯಾನದಾಗ 8 months ಪ್ರೆಗ್ನೆಂಟ್. ನನ್ನ ಮಗಳು ಉಲ್ಲಲ್ಲ ಸೆಕೆಂಡ್. ಸೊ ಅಲ್ಲಿ ಇತ್ತಲ್ಲ ಡಾನ್ಸ್ ಬಂತೊಂದು ಒಪ್ಪಲ್ಲ ಎನಿ ಟೈಮ್ ದಯಪನ್ನಾಗ ಸೀಸನ್ ಬಂದಾಗ ಬಾಡಿ ಫುಲ್ ವೈಬ್ರೇಟ್ ಆವೊಂದುಂಡು. ಶೆಟ್ ಯಾನೊಂಜಿ ಪೋತು ಮೇಗೆ ಪನ್ನೊಂದಿಲ್ಲ ರಾಂಗ್ ಟೈಮ್ ಅಟ್ ಪ್ರೆಗ್ನೆಂಟ್ ಆತ ಇದಕ್ಕೆ ಪೋರ ಇರ್ತೇನತ್ತ. ಆ್ಯಂಡ್ ಸೆಕೆಂಡ್ ಸೀಸನ್ ಬರ್ಕೊಂಡು ನಂಗೆ ವಿಷಯ ಗೊತ್ತಿತ್ತಜ್ಜಿ. ನನ್ನ ಫ್ರೆಂಡ್ ಬಂಡಲ್ಲ ಮಮ್ಮಿ ಐ ಮೀನ್ ಸೀಸನ್ 2 ಬರೋದುಂಡು.